ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸ್ಕಂದ 1 ಅಧ್ಯಾಯ 3 ಶ್ಲೋಕ 18. ಚತುರ್ದಶಂ ನಾರಸಿಂಹಂ ಬಿಭ್ರತಂ ದೈತ್ಯೇಂದ್ರಂ ಮೂರ್ಜಿತಂ ಕರಜೈ ಊರೌ ಏರಕಾಂ ಕಟಕೃತ್ ಯಥಾ. ಚತುರ್ದಶಂ ಈ ಅವತಾರಗಳಲ್ಲಿ 14ನೆಯದು. ನಾರಸಿಂಹಂ ಭಗವಂತನು ನರಸಿಂಹ ಅವತಾರವನ್ನು, ಬಿಭ್ರತ್ ಅವತರಿಸಿದನು, ದೈತ್ಯೇಂದ್ರಂ ನಾಸ್ತಿಕರ ರಾಜನನ್ನು, ಊರ್ಜಿತಂ ಬಲಶಾಲಿಯಾದ, ದದಾರ ಸೀಳಿದನು, ಕರಜೈ ಉಗುರುಗಳಿಂದ, ಊರವ್ ತೊಡೆಯ ಮೇಲೆ, ಏರಕಾಂ ಬೆತ್ತವನ್ನು, ಕಟಕೃತ್ ಬಡಗಿಯು, ಯಥಾ ಹೇಗೋ ಹಾಗೆ. ಅನುವಾದ. 14ನೆಯ ಅವತಾರದಲ್ಲಿ ಭಗವಂತನು ನರಸಿಂಹನಾಗಿ ಕಾಣಿಸಿಕೊಂಡನು. ಅಸುರನಾದ ಹಿರಣ್ಯಕಶಿಪುವಿನ ಸದೃಢ ಶರೀರವನ್ನು ತನ್ನ ಉಗುರುಗಳಿಂದ ಬಡಗಿಯ ಬೆತ್ತವನ್ನ ಸೀಳುವಂತೆ ಸೀಳಿ ಹಾಕಿದನು. ಶ್ಲೋಕ 19. ಪಂಚದಶಂ ವಾಮನಕಂ ಕೃತ್ವಾ ಗಾದಾದ್ವರಂ ಫಲೆ ಪದತ್ರಯಂ ಯಾಚಮಾನ ಪ್ರತ್ಯಾದಿತ್ಸು ತ್ರಿಪಿಷ್ಟಪಂ. ಪಂಚದಶಂ ಈ ಶ್ರೇಣಿಯಲ್ಲಿ 15ನೆಯದು. ವಾಮನಕಂ ಬ್ರಾಹ್ಮಣ ವಟುವಿನ, ಕೃತ್ವಾ ತಳೆದು, ಆಗಾತ್ ಓದನು, ಅಧ್ವರಂ ಯಾಗಶಾಲೆಗೆ, ಬಲಿ ಮಹಾರಾಜನಲ್ಲಿ, ಪದತ್ರಯಂ ಕೇವಲ 3 ಹೆಜ್ಜೆಗಳನ್ನು ಮಾತ್ರ, ಯಾಚಮಾನಃ ಬೇಡುವವನಾಗಿ, ಪ್ರತ್ಯಾದಿತ್ಸು ಹಿಂದಿರುಗಿಸಲು ಮನಸ್ಸಿನಲ್ಲಿ ಬಯಸುತ್ತಾ, ತ್ರಿಪಿಷ್ಟಪಂ 3 ಲೋಕಗಳ ಸಾಮ್ರಾಜ್ಯವನ್ನು. ಅನುವಾದ. ತನ್ನ 15ನೆಯ ಅವತಾರದಲ್ಲಿ ಭಗವಂತನು ಕುಬ್ಜ ಬ್ರಾಹ್ಮಣನ ವಾಮನ ರೂಪವನ್ನ ಧರಿಸಿ ಮಹಾರಾಜ ಬಲಿಯ ಯಜ್ಞಮಂಟಪದ ಬಳಿಗೆ ಬಂದನು. 3 ಲೋಕಗಳ ದೊರೆತನವನ್ನ ಪಡೆಯಬೇಕೆಂಬುದು ಅವನ ಅಪೇಕ್ಷೆಯಾಗಿದ್ದರೂ ಬಹಳ ಸರಳವಾಗಿ 3 ಹೆಜ್ಜೆಯಷ್ಟು ಭೂಮಿಯನ್ನು ಮಾತ್ರ ದಾನವಾಗಿ ಬೇಡಿದನು. ಭಾವಾರ್ಥ. ಸರ್ವ ಸಮರ್ಥನಾದ ಭಗವಂತನು ಯಾರಿಗಾದರೂ ಸ್ವಲ್ಪವನ್ನ ನೀಡುವುದರ ಮೂಲಕ ವಿಶ್ವದ ದೊರೆತನವನ್ನೇ ನೀಡಬಲ್ಲನು. ಅದೇ ರೀತಿ ಅವನು ಇಚ್ಛಿಸಿದರೆ 1 ತುಣುಕು ಭೂಮಿಯನ್ನು ಬೇಡುವ ನೆಪದಿಂದ ಇಡೀ ವಿಶ್ವದ ದೊರೆತನವನ್ನೇ ಹಿಂದಕ್ಕೆ ತೆಗೆದುಕೊಳ್ಳಬಲ್ಲನು. ಶ್ಲೋಕ 20. ಅವತಾರೇ ಷೋಡಶಮೇ ಪಶ್ಯನ್ ಬ್ರಹ್ಮದ್ರುಹೋ ನೃಪಾನ್ ತ್ರಿಸಪ್ತ ಕೃತ್ವಾ ಕುಪಿತೋ ನಿಕ್ಷತ್ರಾಮಕಾರೋನ್ಮನಹಿಂ. ಅವತಾರೆ ಭಗವಂತನ ಅವತಾರದಲ್ಲಿ ಷೋಡಶಮೇ 16ನೆಯ, ಪಶ್ಯನ್ ನೋಡುತ್ತಾ, ಬ್ರಹ್ಮದ್ರುಹ ಬ್ರಾಹ್ಮಣರಿಗೆ ಅವಿಧೇಯರಾದ, ನೃಪಾನ್ ಕ್ಷತ್ರಿಯರನ್ನ, ತ್ರಿಸಪ್ತ 21 ಬಾರಿ, ಕೃತ್ವಾ ಮಾಡಿದವನಾಗಿ, ಕುಪಿತಃ ಕ್ರೋಧಿತನಾಗಿ, ಇಲ್ಲದಂತೆ, ಕ್ಷತ್ರಿಯರನ್ನು, ಅಕರೋತ್ ಮಾಡಿದನು, ಮಹಿಂ ಭೂಮಿಯನ್ನು. ಅನುವಾದ. ತನ್ನ 16ನೆಯ ಅವತಾರದಲ್ಲಿ ಭಗವಂತನು 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ವರ್ಗವನ್ನೆಲ್ಲ ನಾಶ ಮಾಡಿದನು. ಕ್ಷತ್ರಿಯರು ಬ್ರಾಹ್ಮಣರ ವಿರುದ್ಧ ದಂಗೆ ಎದ್ದರೆಂಬುದೇ ಕ್ಷತ್ರಿಯರ ಬಗ್ಗೆ ಭಗವಂತನ ಕ್ರೋಧಕ್ಕೆ ಕಾರಣವಾಗಿತ್ತು. ಮಾತಾಜಿ ಕೇಳಿಸ್ತಿದೆಲ್ಲ? ಕೇಳಿಸ್ತಿದೆ ಮಾತಾಜಿ. ಸ್ಕ್ರೀನ್ ಶೇರ್ ಮಾಡಲ್ವಾ? ಇಲ್ಲ ಮಾತಾಜಿ, ನಂದು ಸ್ಕ್ರೀನ್ ಶೇರ್ ಸ್ಟಾರ್ಟ್ ಮಾಡಿದಾಗ ಹೋಗ್ಬಿಡುತ್ತೆ. ಕಳಿಸಿ, ನಾ ಮಾಡ್ತೀನಿ. ಸರಿ ಮಾತಾಜಿ. ಓಕೆ. ಶ್ಲೋಕ 20. ಅವತಾರೇ ಷೋಡಶಮೇ ಪಶ್ಯನ್ ಬ್ರಹ್ಮದ್ರುಹ ನೃಪಾನ್ ತ್ರಿಸಪ್ತ ಕೃತ್ವಾ ಕುಪಿತೋ
ನೀಕ್ಷತ್ರಾಂ ಆಕರೋತ್ ಮಹಿಂ ಅವತಾರೆ. ಭಗವಂತನ ಅವತಾರದಲ್ಲಿ ಷೋಡಶಮೆ 16ನೆಯ ಪಶ್ಯನ್ ನೋಡುತ್ತಾ ಬ್ರಹ್ಮದ್ರೋಹ ಬ್ರಾಹ್ಮಣರಿಗೆ ಅವಿಧೇಯರಾದ ನೃಪಾನ್ ಕ್ಷತ್ರಿಯರನ್ನ ತ್ರಿಸಪ್ತಃ 21 ಬಾರಿ ಕೃತ್ವ ಮಾಡಿದವನಾಗಿ ಕುಪಿತಃ ಕ್ರೋಧಿತನಾಗಿ ನೀ ಇಲ್ಲದಂತೆ ಕ್ಷತ್ರಾಂ ಕ್ಷತ್ರಿಯರನ್ನು ಆಕರೋತ್ ಮಾಡಿದನು ಮಹಿಂ ಭೂಮಿಯನ್ನು. ಅನುವಾದ: ತನ್ನ 16ನೆಯ ಅವತಾರದಲ್ಲಿ ಭಗವಂತನು 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ವರ್ಗವನ್ನೆಲ್ಲ ನಾಶ ಮಾಡಿದನು. ಕ್ಷತ್ರಿಯರು ಬ್ರಾಹ್ಮಣರ ವಿರುದ್ಧ ದಂಗೆ ಎದ್ದರೆಂಬುದೇ ಕ್ಷತ್ರಿಯರ ಬಗ್ಗೆ ಭಗವಂತನ ಕ್ರೋಧಕ್ಕೆ ಕಾರಣವಾಗಿತ್ತು. ಭಾವಾರ್ಥ: ಬ್ರಾಹ್ಮಣರ ಮಾರ್ಗದರ್ಶನದ ಪ್ರಕಾರ ಲೋಕವನ್ನು ಆಳುವುದು ಅಧಿಕಾರ ವರ್ಗಕ್ಕೆ ಸೇರಿದ ಕ್ಷತ್ರಿಯರ ಕರ್ತವ್ಯ. ಬ್ರಾಹ್ಮಣರು ರಾಜರಿಗೆ ಶಾಸ್ತ್ರ ಗ್ರಂಥಗಳ ಆಧಾರದ ಪ್ರಕಾರ ಮಾರ್ಗದರ್ಶನ ಮಾಡುತ್ತಾರೆ. ಬ್ರಾಹ್ಮಣರ ಮಾರ್ಗದರ್ಶನದಂತೆ ಆಳರಸರು ರಾಜ್ಯಭಾರವನ್ನು ನಿರ್ವಹಿಸುತ್ತಾರೆ. ಅಧಿಕಾರ ವರ್ಗಕ್ಕೆ ಸೇರಿದ ಕ್ಷತ್ರಿಯರು ಅವಿಧೇಯರಾಗಿ ಬ್ರಾಹ್ಮಣರ ಆದೇಶದ ವಿರುದ್ಧವಾಗಿ ನಡೆದರೆ ರಾಜರನ್ನು ಅಧಿಕಾರದಿಂದ ಬಲವಂತವಾಗಿ ಉಚ್ಚಾಟಿಸಿ ಸರಿಯಾದ ಆಡಳಿತಕ್ಕಾಗಿ ಬೇರೆ ವ್ಯವಸ್ಥೆಯನ್ನ ಮಾಡಲಾಗುವುದು. ಶ್ಲೋಕ 21. ತತಃ ಸಪ್ತದಶೇ ಜಾತ ಸತ್ಯಾವತ್ಯಾಂ ಪರಾಶರಾತ್ ಚಕ್ರೇ ವೇದತರೋ ಶಾಖಾ ದೃಷ್ಟ್ವಾ ಪುಂಸಲ್ಪಮೇಧಸ. ತತಃ ಅನಂತರ ಸಪ್ತದಶೆ 17ನೆಯ ಅವತಾರದಲ್ಲಿ ಜಾತಃ ಜನಿಸಿದನು ಸತ್ಯವತ್ಯಾಂ ಸತ್ಯವತಿಯ ಗರ್ಭದಲ್ಲಿ ಪರಾಶರಾತ್ ಪರಾಶರ ಮುನಿಯಿಂದ ಚಕ್ರೆ ನಿರ್ಮಿಸಿದನು ವೇದತರೋ ವೇದಗಳ ಕಲ್ಪವೃಕ್ಷದ ಶಾಖೆಗಳನ್ನ ದೃಷ್ಟ್ವಾ ನೋಡಿ ಪುಂಸ ಜನಸಾಮಾನ್ಯರನ್ನು ಅಲ್ಪಮೇಧಸ ಮಂದಮತಿಗಳಾದ. ಅನುವಾದ: ತನ್ನ 17ನೆಯ ಅವತಾರದಲ್ಲಿ ಭಗವಂತನು ಪರಾಶರ ಮುನಿಯ ಪತ್ನಿಯಾದ ಸತ್ಯವತಿಯ ಉದರದಲ್ಲಿ ವ್ಯಾಸದೇವನಾಗಿ ಹುಟ್ಟಿದನು. ವ್ಯಾಸದೇವರು ಜನರ ಸಾಮಾನ್ಯವಾಗಿ ಅಲ್ಪಜ್ಞರು ಎಂಬುದನ್ನು ತಿಳಿದು ಜನಸಾಮಾನ್ಯರ ಉಪಯೋಗಕ್ಕಾಗಿ ಒಂದೇ ವೇದವನ್ನು ಅನೇಕ ಉಪಶಾಖೆಗಳಾಗಿ ವಿಂಗಡಿಸಿದರು. ಭಾವಾರ್ಥ: ಮೂಲದಲ್ಲಿ ವೇದವು ಒಂದೇ ಆಗಿದೆ. ಶ್ರೀಲ ವೇದವ್ಯಾಸರು ಈ ಮೂಲ ವೇದವನ್ನು ಸಾಮ, ಯಜುರ್, ಋಕ್, ಅಥರ್ವ ಎಂಬುದಾಗಿ 4 ಭಾಗಗಳಾಗಿ ವಿಂಗಡಿಸಿದರು. ಮತ್ತೆ ಅವುಗಳನ್ನು ಪುರಾಣ, ಮಹಾಭಾರತಗಳೆಂಬ ವಿವಿಧ ಶಾಖೆಗಳಲ್ಲಿ ವಿವರಿಸಿದರು. ವೇದದ ಭಾಷೆಯಾಗಲಿ ವಸ್ತು ವಿಷಯವಾಗಲಿ ಸಾಮಾನ್ಯರಿಗೆ ಅರ್ಥವಾಗುವುದು ಕಷ್ಟ ಸಾಧ್ಯ. ಶ್ರೇಷ್ಠ ವಿದ್ವಾಂಸರಿಗೆ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಬ್ರಾಹ್ಮಣರಿಗೆ ಮಾತ್ರ ಅರ್ಥವಾಗುತ್ತವೆ. ಆದರೆ ಪ್ರಸ್ತುತ ಕಲಿಯುಗವಾದರೂ ಅಜ್ಞಾನಿಗಳಿಂದ ತುಂಬಿದೆ. ಬ್ರಾಹ್ಮಣ ತಂದೆಯಿಂದ ಜನಿಸಿದವರು ಕೂಡ ಪ್ರಸ್ತುತ ಯುಗದಲ್ಲಿ ಶೂದ್ರ ಅಥವಾ ಸ್ತ್ರೀಯರಿಂದ ಎಷ್ಟು ಮಾತ್ರಕ್ಕೂ ಉತ್ತಮರೇನಲ್ಲ. ದ್ವಿಜರೆಂದು ಕರೆಯಲಾಗುವ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು ಸಂಸ್ಕಾರಗಳು ಎಂದು ಕರೆಯಲಾಗುವ ಶುದ್ಧಿ ಪ್ರಕ್ರಿಯೆಗೆ ಒಳಪಡಬೇಕಾಗುತ್ತದೆ. ಆದರೆ ಆಧುನಿಕ ಯುಗದ ದುಷ್ಟ ಪ್ರಭಾವದಿಂದಾಗಿ ಬ್ರಾಹ್ಮಣ ಮತ್ತು ಇತರ ಮೇಲುವರ್ಗವೆನಿಸಿಕೊಂಡ ಕುಟುಂಬಗಳಲ್ಲಿ ಜನಿಸಿದವರು ಕೂಡ ಸಾಂಸ್ಕೃತಿಕವಾಗಿ ಎತ್ತರದ ಮಟ್ಟವನ್ನು ಸಾಧಿಸಿರುವುದಿಲ್ಲ. ಅಂತಹವರನ್ನ ದ್ವಿಜ ಬಂಧುಗಳೆಂದು ಅಥವಾ ದ್ವಿಜ ಕುಟುಂಬದ ಸದಸ್ಯರು ಮತ್ತು ಬಂಧುಗಳೆಂದು ಮಾತ್ರ ಹೇಳಬಹುದು. ಈ ದ್ವಿಜ ಬಂಧುಗಳನ್ನು ಶೂದ್ರ ಮತ್ತು ಸ್ತ್ರೀಯರೊಂದಿಗೆ ವರ್ಗೀಕರಿಸಲಾಗುತ್ತದೆ. ಶ್ರೀಲ ವೇದವ್ಯಾಸರು ವೇದಗಳನ್ನ ಶಾಖೋಪಶಾಖೆಯಾಗಿ ವಿಂಗಡಿಸಿದ್ದು ಇಂತಹ ಅಲ್ಪಜ್ಞಾನಿಗಳ ಉಪಯೋಗಕ್ಕಾಗಿಯೇ. ಈ ಅಲ್ಪಜ್ಞಾನಿಗಳ ವರ್ಗವು ದ್ವಿಜ ಬಂಧುಗಳು, ಸ್ತ್ರೀಯರು ಮತ್ತು ಶೂದ್ರರನ್ನು ಒಳಗೊಳ್ಳುತ್ತವೆ. ಶ್ಲೋಕ 22. ನರದೇವತ್ವಂ ಆಪನ್ನ ಸುರ ಕಾರ್ಯ ಚಿಕೀರ್ಷಯ ಸಮುದ್ರ ನಿಗ್ರಹಾದೀನಿ ಚಕ್ರೇ ವೀರ್ಯಾಣ್ಯತಾ ಪರಂ. ನರಹ ಮನುಷ್ಯ, ದೇವತ್ವವನ್ನು ಆಪನ್ನ ರೂಪವನ್ನು ತಳೆದು ಸುರ ದೇವತೆಗಳ ಕಾರ್ಯ ಚಟುವಟಿಕೆಗಳನ್ನು ಚಿಕೀರ್ಷಯ ಮಾಡಬೇಕೆಂಬ ಉದ್ದೇಶದಿಂದ ಸಮುದ್ರ, ಹಿಂದೂ ಮಹಾಸಾಗರದ ನಿಗ್ರಹ ಆದಿನಿ ನಿಯಂತ್ರಣವೇ ಮೊದಲಾದ
ಚಕ್ರೆ ಮಾಡಿದನು ವೀರ್ಯಾಣಿ ಅತಿ ಮಾನುಷ ಪರಾಕ್ರಮವನ್ನು. ಅತಃ ಪರಂ ತದನಂತರ. ಅನುವಾದ: ತನ್ನ 18ನೆಯ ಅವತಾರದಲ್ಲಿ ಭಗವಂತನು ಶ್ರೀರಾಮನಾಗಿ ಕಾಣಿಸಿಕೊಂಡನು. ದೇವತೆಗಳಿಗೆ ಕೆಲವು ಪ್ರಿಯವಾದ ಕೆಲಸಗಳನ್ನ ಮಾಡುವುದಕ್ಕೋಸ್ಕರ ಅತಿಮಾನುಷ ಶಕ್ತಿಯನ್ನ ಪ್ರದರ್ಶಿಸಿ ಹಿಂದೂ ಮಹಾಸಾಗರವನ್ನ ನಿಯಂತ್ರಿಸಿದನು ಮತ್ತು ಆ ಸಮುದ್ರದ ಇನ್ನೊಂದು ಪಕ್ಕದಲ್ಲಿ ಜೀವಿಸುತ್ತಿದ್ದ ಅಸುರ ರಾಜನಾದ ರಾವಣನನ್ನು ಸಂಹಾರ ಮಾಡಿದನು. ಭಾವಾರ್ಥ: ದೇವೋತ್ತಮ ಪುರುಷನಾದ ಶ್ರೀರಾಮನು ಮಾನವ ರೂಪದಲ್ಲಿ ಭೂಮಿಯ ಮೇಲೆ ಅವತರಿಸಿದನು. ದೇವತೆಗಳಿಗೆ, ಅಂದರೆ ವಿಶ್ವದ ನೀತಿಯನ್ನು ಪರಿಪಾಲಿಸುವ ನಿರ್ವಾಹಕ ವ್ಯಕ್ತಿಗಳಿಗೆ ಸಂತೋಷದಾಯಕವಾದ ಕೆಲವು ಕಾರ್ಯಗಳನ್ನು ಮಾಡಬೇಕೆಂಬುದು ರಾಮಾವತಾರದ ಉದ್ದೇಶವಾಗಿತ್ತು. ಕೆಲವು ಸಾರಿ ರಾವಣ, ಹಿರಣ್ಯಕಶಿಪು ಮೊದಲಾದ ಮಹಾರಾಕ್ಷಸರು ಮತ್ತು ನಾಸ್ತಿಕರು ಐಹಿಕ ನಾಗರಿಕತೆಯ ಅಭಿವೃದ್ಧಿಯಿಂದಾಗಿ ತುಂಬಾ ಪ್ರಸಿದ್ಧಿ ಪಡೆಯುತ್ತಾರೆ. ಈ ಅಭಿವೃದ್ಧಿಯು ಭೌತ ವಿಜ್ಞಾನ ಮತ್ತಿತರ ಕಾರ್ಯಗಳಿಂದ ಉಂಟಾಗುತ್ತದೆ. ಈ ಕಾರ್ಯಗಳು ಭಗವಂತನ ಸ್ಥಾಪಿತ ವ್ಯವಸ್ಥೆಗಳನ್ನ ಪ್ರಶ್ನಿಸುವಂತಿರುತ್ತವೆ. ಉದಾಹರಣೆ: ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಭೌತಿಕ ಉಪಕರಣಗಳ ಸಹಾಯದಿಂದ ಹಾರುವುದು ನಿಯತಿಯ ವ್ಯವಸ್ಥೆಯನ್ನು ಪ್ರಶ್ನಿಸಿದಂತೆ ಆಗುತ್ತದೆ. ಪ್ರತಿಯೊಂದು ಲೋಕದ ನಿಯಮಗಳು ಬೇರೆ ಬೇರೆ. ಭಗವನ್ ನಿಯಮಗಳಾದ ಶಾಸ್ತ್ರಗಳ ಪ್ರಕಾರ ಆಯಾ ಲೋಕಗಳಲ್ಲಿ ಬೇರೆ ಬೇರೆ ವರ್ಗದ ಜೀವಿಗಳು ನಿರ್ದಿಷ್ಟವಾದ ಬೇರೆ ಬೇರೆ ಉದ್ದೇಶಗಳಿಗಾಗಿ ಜೀವಿಸುತ್ತಾರೆ. ಐಹಿಕ ಪ್ರಕೃತಿಯ ಕ್ಷುಲ್ಲಕ ಯಶಸ್ಸುಗಳಿಂದ ಮತೋದ್ಧತರಾದ ದೈವಹೀನ ಜನರು ಕೆಲವೊಮ್ಮೆ ಭಗವಂತನ ಅಸ್ತಿತ್ವವನ್ನು ಪ್ರಶ್ನಿಸುತ್ತಾರೆ. ರಾವಣ ಅಂತಹವರಲ್ಲಿ ಒಬ್ಬ. ಸಾಮಾನ್ಯ ಜೀವಿಗಳನ್ನು ಬೌದ್ಧಿಕ ಸಾಮಗ್ರಿಗಳ ಸಹಾಯದಿಂದ ಆ ವ್ಯಕ್ತಿಗಳ ನಿಜವಾದ ಅರ್ಹತೆಯನ್ನು ಗಮನಿಸದೆ ಇಂದ್ರಲೋಕಕ್ಕೆ ರವಾನಿಸಲು ಅವನು ಬಯಸಿದನು. ಮನುಷ್ಯ ಜೀವಿಗಳು ದೇವಲೋಕವನ್ನ ಸೇರಲು ಬೇರೆ ಬೇರೆ ಪುಣ್ಯ ಕಾರ್ಯಗಳನ್ನು ಮಾಡುವ ಅಗತ್ಯವೇ ಇಲ್ಲ ಎನ್ನುವಂತೆ ಸ್ವರ್ಗಕ್ಕೆ ನೇರವಾಗಿ ಸೋಪಾನ ಪಂಕ್ತಿಯನ್ನ ನಿರ್ಮಿಸಬೇಕೆಂದು ಅವನು ಬಯಸಿದನು. ಭಗವಂತನ ಸ್ಥಾಪಿತ ನಿಯಮಗಳಿಗೆ ವಿರುದ್ಧವಾಗಿ ಬೇರೆ ಬೇರೆ ಕಾರ್ಯಗಳನ್ನು ನಡೆಸಬೇಕೆಂದು ಅವನು ಅಪೇಕ್ಷಿಸಿದನು. ದೇವೋತ್ತಮ ಪರಮ ಪುರುಷನಾದ ಶ್ರೀರಾಮನ ಪತ್ನಿ ಸೀತೆಯನ್ನು ಅಪಹರಿಸುವ ಮೂಲಕ ರಾವಣನು ಶ್ರೀರಾಮನ ಅಧಿಕಾರವನ್ನೇ ಪ್ರಶ್ನಿಸಿದನು. ದೇವತೆಗಳ ಪ್ರಾರ್ಥನೆ ಮತ್ತು ಇಚ್ಛೆಯನ್ನು ಮನ್ನಿಸಿ ಶ್ರೀರಾಮನು ಅವತರಿಸಿದ್ದೇ ರಾವಣ ಸಂಹಾರಕ್ಕಾಗಿ. ಆದ ಕಾರಣ ಅವನು ರಾವಣನ ಸವಾಲನ್ನು ಸ್ವೀಕರಿಸಿದನು. ರಾವಣನ ವಿರುದ್ಧ ಶ್ರೀರಾಮನು ನಡೆಸಿದ ಕಾರ್ಯಚಟುವಟಿಕೆಯೇ ರಾಮಾಯಣದ ವಸ್ತು. ಪ್ರಭು ಶ್ರೀರಾಮಚಂದ್ರನು ದೇವೋತ್ತಮ ಪುರುಷನಾದ್ದರಿಂದ ಐಹಿಕ ಪ್ರಗತಿಯನ್ನು ಸಾಧಿಸಿದ ರಾವಣನೂ ಸೇರಿದಂತೆ ಬೇರೆ ಯಾವ ಮನುಷ್ಯ ಜೀವಿಯೂ ಪ್ರದರ್ಶಿಸಲಾಗದ ಅತಿಮಾನುಷ ಕಾರ್ಯಗಳನ್ನ ತೋರಿದನು. ಹಿಂದೂ ಮಹಾಸಾಗರದ ಮೇಲೆ ಶ್ರೀರಾಮಚಂದ್ರನು ಬಂಡೆಗಳನ್ನು ಇರಿಸಿ ರಾಜಮಾರ್ಗವೊಂದನ್ನು ನಿರ್ಮಾಣ ಮಾಡಿದನು. ಆ ಬಂಡೆಗಳು ನೀರಿನಲ್ಲಿ ಮುಳುಗಲಿಲ್ಲ, ತೇಲಿದವು. ಆಧುನಿಕ ವಿಜ್ಞಾನಿಗಳು ಭಾರಹೀನತೆಯ ಬಗ್ಗೆ ಪ್ರಯೋಗಗಳನ್ನು ನಡೆಸಿದ್ದಾರೆ. ಆದರೆ ಭಾರಹೀನತೆಯನ್ನು ಎಲ್ಲೆಂದರಲ್ಲೇ ಸಾಧಿಸುವುದು ಅವರಿಗೆ ಸಾಧ್ಯವಾಗಿಲ್ಲ. ಕಾರಣ, ಭಾರಹೀನತೆಯು ಭಗವಂತನ ಸೃಷ್ಟಿ. ಅದನ್ನು ಬಳಸಿ ಅವನು ಮಹಾಲೋಕಗಳು ಗಾಳಿಯಲ್ಲಿ ಹಾರುತ್ತಾ ತೇಲುತ್ತಾ ನಿಯೋಜಿಸಿದ್ದಾನೆ. ಅವನು ಈ ಭೂಲೋಕದಲ್ಲೇ ಕಲ್ಲುಗಳು ಭಾರಹೀನವಾಗುವಂತೆ ಮಾಡಿ ಆಧಾರ ಸ್ತಂಭವಿಲ್ಲದಂತೆಯೇ ಸಮುದ್ರದ ಮೇಲೊಂದು ಕಲ್ಲಿನ ಸೇತುವೆಯನ್ನು ಕಟ್ಟಿದನು. ಇದೇ ಭಗವತ್ ಶಕ್ತಿಯ ದೃಷ್ಟಾಂತವಾಗಿದೆ.
ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಏನು ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಿಮಗೆ ಕಳಿಸ್ಲಿಕ್ಕೆ ನೋಡ್ತಾ ಇದ್ದೇನೆ, ಅದು ಇಲ್ಲ. ಒಂದ್ ನಿಮಿಷ. ಇದು ಕ್ಯಾಂಟೋ 3 ಇದೆ, ಬೇಡ, ನಾಳೆ ನೋಡುವ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಿದ್ಯಾ ಮಾತಾಜಿ? ಶೋಭಾ ಮಾತಾಜಿ ಕೇಳಿಸ್ತಿದ್ಯಾ? ಹರೇ ಕೃಷ್ಣ. ಕೇಳಿಸ್ತಿದೆ ಮಾತಾಜಿ, ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆ. ನಿಮಗೆ ಕೇಳಿಸ್ತಾ ಇದೆಯಾ ಮಾತಾಜಿ? ಅವ್ರು ಓದ್ತಾ ಇರೋದು ಹರೇ ಶ್ಲೋಕ ಮಾತಾಜಿ. 23 ಕೇಳಿಸ್ತಾ ಇದೆಯಲ್ಲ ಮಾತಾಜಿ? ಹರಿಣಿ ಮಾತಾಜಿ. ಹಾ, ಇವಾಗ ಕೇಳಿಸ್ತಾ ಇದೆ ಮಾತಾಜಿ. ಕೇಳಿಸ್ತಿದೆ, ಓದಿ. ಹರೇ ಕೃಷ್ಣ. ಕೇಳಿಸ್ತಿದೆ ಅಂತ ಹೇಳಿದ್ರು, ಈಗ ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಹರೇ ಕೃಷ್ಣ. ಮಾತಾಜಿ ಕೇಳಿಸ್ತಾ ಇದೆ, ಓದಿ. ಕೇಳಿಸ್ತಿದೆ ಮಾತಾಜಿ. ಶ್ಲೋಕ 23 ಏಕೋನವಿಂಶೇ ವಿಂಶತಿ ಮೇ ವೈರುಷ್ಣ. ಓಕೆ ಮಾತಾಜಿ, ಥ್ಯಾಂಕ್ ಯು. ಶ್ಲೋಕ 23 ಏಕೋನವಿಂಶೇ ವಿಂಶತಿ ಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ರಾಮ ಕೃಷ್ಣವಿತಿ ಭುವೋ ಭಗವಾನ್ ಅಹರತ್ ಬರಂ. ಏಕೋನವಿಂಶೆ 19ನೆಯದರಲ್ಲಿ, ವಿಂಶತಿನೇ 20ನೆಯದರಲ್ಲಿ ಸಹ ತಿಳ್ಕೊಂಡು ಜನ್ಮಗಳನ್ನು ರಾಮ ಬಲರಾಮ, ಕೃಷ್ಣ ಮತ್ತು ಶ್ರೀಕೃಷ್ಣ, ಇತಿ ಎಂದು ಭುವ ಪ್ರಪಂಚದ ಭಗವಾನ್ ದೇವೋತ್ತಮ ಪುರುಷನು ಅಹರತ್ ಪರಿಹರಿಸಿದನು ಭರಂ ಭಾರವನ್ನು. ಅನುವಾದ: 19 ಮತ್ತು 20ನೇ ಅವತಾರಗಳಲ್ಲಿ ಭಗವಂತನು ಬಲರಾಮ ಮತ್ತು ಕೃಷ್ಣನಿಗಾಗಿ ತಾನೇ ವೃಷ್ಣಿ ಅಂದರೆ ಯಾದವ ವಂಶದಲ್ಲಿ ಜನಿಸಿದನು ಮತ್ತು ಭೂಭಾರವನ್ನು ನಿವಾರಿಸಿದನು. ಭಾವಾರ್ಥ: ಈ ಶ್ಲೋಕದಲ್ಲಿ ಭಗವಾನ್ ಎಂಬ ಪದವನ್ನ ನಿರ್ದಿಷ್ಟವಾಗಿ ಬಳಸಿರುವುದು ಬಲರಾಮ ಮತ್ತು ಕೃಷ್ಣರು ಭಗವಂತನ ಮೂಲ ರೂಪಗಳು ಎಂಬುದನ್ನು ಸೂಚಿಸುತ್ತದೆ. ಮುಂದೆ ಇದನ್ನು ಇನ್ನಷ್ಟು ವಿವರಿಸಲಾಗುವುದು. ಈ ಪ್ರಕರಣದ ಪ್ರಾರಂಭದಲ್ಲೇ ನಾವು ಗಮನಿಸಿದಂತೆ ಕೃಷ್ಣನು ಪುರುಷನ ಅವತಾರವಲ್ಲ, ಅವನು ಮೂಲ ದೇವೋತ್ತಮ ಪುರುಷ ಮತ್ತು ಬಲರಾಮನು ಭಗವಂತನ ಮೊದಲ ಸ್ವಾಂಶ ಅಭಿವ್ಯಕ್ತಿ. ಬಲದೇವನಿಂದ ಸ್ವಾಂಶ ವಿಸ್ತರಣೆಯ ಮರಣ ಅನಿರುದ್ಧ ಮತ್ತು ಪ್ರದ್ಯುಮ್ನರು ವಿಸ್ತರಣೆಗೊಳ್ಳುತ್ತಾರೆ. ಭಗವಂತ ಶ್ರೀಕೃಷ್ಣನೇ ವಾಸುದೇವ, ಬಲದೇವನೇ ಸಂಕರ್ಷಣ. ಶ್ಲೋಕ 24 ತಥಾ ಕಲೌ ಸಂಪ್ರವೃತ್ತೆ ಸಮೋಹಾಯ ಸುರದ್ವಿಷಾಂ ಬುದ್ಧೋ ನಾಮ್ನ ಅಂಜನ ಸುತ ಕೀಕಟೇಶು ಭವಿಷ್ಯತಿ. ತತಃ ಅದಾದ ನಂತರ, ಕಲೌ ಕಲಿಯುಗ, ಸಂಪ್ರವೃತ್ತೆ ಸಂಪ್ರಾಪ್ತವಾಗಲು, ಸಮೋ ದೇವತೆಗಳ, ದ್ವಿಷಾಂ ದ್ವೇಷಿಗಳನ್ನು, ಬುದ್ಧ ಸೌಂಡ್ ಇಲ್ಲ ಮಾತಾಜಿ, ಕೇಳಿಸ್ತಿಲ್ಲ ಏನು? ಹರೇ ಕೃಷ್ಣ. ಲೆಫ್ಟ್ ಆಗಿದೆ ಮಾತಾಜಿ, ಅವ್ರದ್ದು ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ.
ಹೌದಾ? ಹ, ಹಾ, ಹ. ಬರ್ತಾರೆ. ಸರಿ ಸರಿ ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಲೆಫ್ಟ್ ಆಗಿರೋದ್ ನೋಡ್ದೆ ಸುಮ್ನೆ ಓದ್ತಾ ಇದಾರ ಅಂತ. ಹಂಗೂ ಆಗತ್ತೆ ಮಾತಾಜಿ, ಗೊತ್ತಿರ್ಲಾರ್ದೆ ಹಂಗೆ ಓದ್ತಾ ಇರ್ಬೋದು. ಹಾ, ಕಾಲ್ ಮಾಡ್ತಾ ಇದೀನಿ ಮಾತಾಜಿ. ಹಾ. ನೋಡಿದಾರೆ, ನೆಟ್ ಕನೆಕ್ಟ್ ಆಗ್ತಾ ಇಲ್ಲ ಅಂತೆ, ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಶ್ಲೋಕ 24. ತತಃ ಕಲೌ ಸಂಪ್ರವೃತ್ತೆ ಸಮೋಹಾಯ ಸುರದ್ವಿಷಾಂ ಬುದ್ಧಃ ನಾಮ್ನ ಅಂಜನಾ ಸುತ ಕೀಕಟೇಶು ಭವಿಷ್ಯತಿ. ತತಃ ಅದಾದ ನಂತರ, ಕಲೌ ಕಲಿಯುಗ, ಸಂಪ್ರವೃತ್ತೆ ಸಂಪ್ರಾಪ್ತವಾಗಲು, ಸಮೋಹಾಯ ಮೋಹಗೊಳಿಸುವ ಉದ್ದೇಶಕ್ಕಾಗಿ, ಸುರ ದೇವತೆಗಳ, ದ್ವಿಷಾಂ ದ್ವೇಷಿಗಳನ್ನು, ಬುದ್ಧಃ ಭಗವಾನ್ ಬುದ್ಧನೆಂಬ, ನಾಮ್ನ ಹೆಸರಿನಿಂದ, ಅಂಜನ ಸುತಃ ಅಂಜನೆಯ ಪುತ್ರನಾಗಿ, ಕೀಕಟೇಶು ಗಯಾ ಪ್ರಾಂತದಲ್ಲಿ, ಭವಿಷ್ಯತಿ ಅವತರಿಸಿದನು. ಅನುವಾದ. ಆಮೇಲೆ ಕಲಿಯುಗದ ಪ್ರಾರಂಭದಲ್ಲಿ ಭಗವಂತನು ಗಯಾ ಪ್ರಾಂತ್ಯದಲ್ಲಿ ಅಂಜನಳ ಮಗನಾಗಿ ಭಗವಾನ್ ಬುದ್ಧನಾಗಿ ಅವತರಿಸುತ್ತಾನೆ. ಶ್ರದ್ಧಾವಂತ ದೈವ ಭಕ್ತರ ದ್ವೇಷಿಗಳನ್ನು ಮಾರ್ಗಚ್ಯುತರನ್ನಾಗಿ ಮಾಡುವುದೇ ಬೌದ್ಧಾವತಾರದ ಉದ್ದೇಶ. ಭಾವಾರ್ಥ. ದೇವೋತ್ತಮ ಪರಮಪುರುಷನ ಶಕ್ತಿಪೂರ್ಣವಾದ ಅವತಾರವೇ ಭಗವಾನ್ ಬುದ್ಧನ ಅವತಾರ. ಬುದ್ಧನು ಗಯಾ ಪ್ರಾಂತ್ಯದಲ್ಲಿ ಅಂಜನಾಳ ಮಗನಾಗಿ ಹುಟ್ಟಿದನು ಮತ್ತು ಅವನು ತನ್ನದೇ ಆದ ಅಹಿಂಸಾ ತತ್ವವನ್ನು ಬೋಧಿಸಿದನು. ವೇದ ಸಮ್ಮತವಾದ ಪ್ರಾಣಿ ಬಲಿಗಳನ್ನು ಕೂಡ ಅವನು ನಿಷೇಧಿಸಿದನು. ಭಗವಾನ್ ಬುದ್ಧನು ಅವತರಿಸಿದ ಸಮಯದಲ್ಲಿ ಜನಸಾಮಾನ್ಯರು ನಾಸ್ತಿಕರಾಗಿದ್ದರು.
ಬೇರೆ ಎಲ್ಲದಕ್ಕಿಂತ ಪ್ರಾಣಿ ಮಾಂಸ ಅವರಿಗೆ ಮುಖ್ಯವಾಗಿತ್ತು. ವೈದಿಕ ಯಜ್ಞಗಳ ನೆಪದಲ್ಲಿ ಪ್ರತಿಯೊಂದು ಸ್ಥಳವೂ ವಾಸ್ತವವಾಗಿ ಕಟುಕರ ಮನೆಯಾಗಿ ಹೋಗಿತ್ತು. ಯಾವುದೇ ನಿಯಂತ್ರಣವಿಲ್ಲದೆ ಪ್ರಾಣಿ ಹತ್ಯೆಯಲ್ಲಿ ಜನರು ತೊಡಗಿದ್ದರು. ಬಡ ಪಶುಗಳ ಮೇಲೆ ದಯೆ ತಾಳಿ ಭಗವಾನ್ ಬುದ್ಧನು ಅಹಿಂಸಾ ತತ್ವವನ್ನು ಬೋಧಿಸಿದನು. ತಾನು ವೇದ ತತ್ವಗಳನ್ನು ನಂಬುವುದಿಲ್ಲವೆಂದು ಹೇಳಿದನು. ಪ್ರಾಣಿ ಬಲಿಯಿಂದ ಉಂಟಾಗುವ ಮನೋವೈಜ್ಞಾನಿಕವಾದ ವಿರುದ್ಧ ಪರಿಣಾಮಗಳ ಬಗ್ಗೆ ಅವನು ಒತ್ತು ಕೊಟ್ಟು ಮಾತಾಡಿದನು. ಭಗವಂತನಲ್ಲಿ ಶ್ರದ್ಧೆ ಇಲ್ಲದ ಕಲಿಯುಗದ ಅಲ್ಪಜ್ಞಾನಿಗಳು ಬುದ್ಧನ ತತ್ವವನ್ನು ಅನುಸರಿಸಿದರು. ಅಹಿಂಸೆ ಮತ್ತು ನೈತಿಕ ಶಿಸ್ತುಗಳ ಬಗ್ಗೆ ಅವರು ತತ್ಕಾಲದಲ್ಲಿ ಶಿಕ್ಷಣ ಪಡೆದರು. ದೈವ ಸಾಕ್ಷಾತ್ಕಾರದ ದಾರಿಯಲ್ಲಿ ಮುನ್ನಡೆಯಲು ಇವೇ ಆರಂಭದ ಹೆಜ್ಜೆಗಳು. ಬುದ್ಧನು ನಾಸ್ತಿಕರನ್ನು ಉದ್ದೇಶಪೂರ್ವಕವಾಗಿ ಮಾರ್ಗಚ್ಯುತನಾಗಿ ಮಾತಾಜಿ ಅದು ಹಾಕ್ಬೇಡಿ, ಇದು ಕ್ಯಾಂಟೋ 3 ಅದು. ಶೋಭಾ ಮಾತಾಜಿ, ತಾನು ವೇದ ತತ್ವಗಳನ್ನು ನಂಬುವುದಿಲ್ಲವೆಂದು ಹೇಳಿದನು. ಪ್ರಾಣಿ ಬಲಿಯಿಂದ ಉಂಟಾಗುವ ಮನೋವೈಜ್ಞಾನಿಕವಾದ ವಿರುದ್ಧ ಪರಿಣಾಮಗಳ ಬಗ್ಗೆ ಅವನು ಒತ್ತು ಕೊಟ್ಟು ಮಾತಾಡಿದನು. ಭಗವಂತನಲ್ಲಿ ಶ್ರದ್ಧೆ ಇಲ್ಲದ ಕಲಿಯುಗದ ಅಲ್ಪಜ್ಞಾನಿಗಳು ಬುದ್ಧನ ತತ್ವವನ್ನು ಅನುಸರಿಸಿದರು. ಅಹಿಂಸೆ ಮತ್ತು ನೈತಿಕ ಶಿಸ್ತುಗಳ ಬಗ್ಗೆ ಅವರು ತತ್ಕಾಲದಲ್ಲಿ ಶಿಕ್ಷಣ ಪಡೆದರು. ದೈವ ಸಾಕ್ಷಾತ್ಕಾರದ ದಾರಿಯಲ್ಲಿ ಮುನ್ನಡೆಯಲು ಇವೇ ಆರಂಭದ ಹೆಜ್ಜೆಗಳು. ಬುದ್ಧನು ನಾಸ್ತಿಕರನ್ನು ಉದ್ದೇಶಪೂರ್ವಕವಾಗಿಯೇ ಮಾರ್ಗಚ್ಯುತರನ್ನಾಗಿ ಮಾಡಿದನು. ಬುದ್ಧನ ತತ್ವಗಳನ್ನು ಅನುಸರಿಸಿ ಅಂತಹ ನಾಸ್ತಿಕರು ದೇವರಲ್ಲಿ ನಂಬಿಕೆ ಉಳ್ಳವರಾಗಿರಲಿಲ್ಲ. ಆದರೆ ಭಗವಾನ್ ಬುದ್ಧನಲ್ಲಿ ಮಾತ್ರ ಅವರಿಗೆ ಪರಿಪೂರ್ಣವಾದ ಶ್ರದ್ಧೆ ಇತ್ತು. ಆ ಬುದ್ಧನಾದರೂ ಭಗವಂತನ ಅವತಾರವೇ ಆಗಿದ್ದನು. ಹೀಗಾಗಿ ದೇವರಲ್ಲಿ ನಂಬಿಕೆ ಇಲ್ಲದ ಜನರನ್ನ ಬುದ್ಧನ ರೂಪದಲ್ಲಿದ್ದ ದೇವರನ್ನ ನಂಬುವಂತೆ ಮಾಡಲಾಯಿತು. ಅದೇ ಬುದ್ಧನ ದಯೆ. ಅವನು ದೈವ ಶ್ರದ್ಧೆ ಇಲ್ಲದವರನ್ನ ತನ್ನಲ್ಲಿ ಶ್ರದ್ಧೆ ಹೊಂದುವಂತೆ ಮಾಡಿದನು. ಭಗವಾನ್ ಬುದ್ಧನ ಅವತಾರಕ್ಕೆ ಮುಂಚೆ ಪ್ರಾಣಿಗಳನ್ನ ಬಲಿ ಕೊಡುವುದು ಸಮಾಜದ ಅತ್ಯಂತ ಪ್ರಧಾನ ಲಕ್ಷಣವಾಗಿತ್ತು. ಇಂತಹ ಪ್ರಾಣಿ ಹತ್ಯೆಯನ್ನ ಜನರು ವೈದಿಕ ಯಜ್ಞಗಳೆಂದು ಸಮರ್ಥಿಸುತ್ತಿದ್ದರು. ಅಧಿಕೃತ ಗುರು ಶಿಷ್ಯ ಪರಂಪರೆಯ ಮೂಲಕ ವೇದಾಧ್ಯಯನ ಮಾಡದಿರುವ ಸಂದರ್ಭದಲ್ಲಿ ವೇದಗಳ ಸಾಮಾನ್ಯ ಓದುಗರು ಅದರ ಅಲಂಕಾರಿಕ ಭಾಷೆಯಿಂದ ದಾರಿ ತಪ್ಪುತ್ತಾರೆ. ಭಗವದ್ಗೀತೆಯಲ್ಲಿ ಅಂತಹ ಮೂರ್ಖ ವಿದ್ವಾಂಸರ ಬಗ್ಗೆ ಅವಿಪಶ್ಚಿತ ಟೀಕೆಯನ್ನು ಮಾಡಲಾಗಿದೆ. ವೇದ ಸಾಹಿತ್ಯದ ಮೂರ್ಖ ಪಂಡಿತರು ಆಧ್ಯಾತ್ಮಿಕ ಸಂದೇಶವನ್ನ ಗುರು ಶಿಷ್ಯ ಪರಂಪರೆಯ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮೂಲಗಳಿಂದ ಗ್ರಹಿಸಲು ಎಚ್ಚರ ವಹಿಸದಿದ್ದರೆ ನಿಶ್ಚಯವಾಗಿಯೂ ಅವರು ದಾರಿ ತಪ್ಪುತ್ತಾರೆ. ಅಂತಹವರಿಗೆ ಭಗವದ್ಗೀತೆಯ 15.15 ಪ್ರಕಾರ ವೇದಶ್ಚ ಸರ್ವೈರಹಮೇವ ವೇದ್ಯ. ವೇದಗಳ ಇಡೀ ವ್ಯವಸ್ಥೆಗಳ ಉದ್ದೇಶ ದೇವೋತ್ತಮ ಪರಮಪುರುಷನ ಕಡೆಗೆ ಒಬ್ಬ ವ್ಯಕ್ತಿಯನ್ನ ಕ್ರಮವಾಗಿ ಕರೆದೊಯ್ಯುವುದು. ವೇದ ಸಾಹಿತ್ಯದ ಪ್ರಧಾನ ವಸ್ತು ಧ್ಯೇಯವೇ ದೇವೋತ್ತಮ ಪರಮಪುರುಷ, ಜೀವಾತ್ಮ, ಐಹಿಕ ಜಗತ್ತು ಇವುಗಳನ್ನ ಮತ್ತು ಇವುಗಳ ಅಂತಹ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು. ಅಂತಹ ಸಂಬಂಧವನ್ನ ಗ್ರಹಿಸಿದ ಮೇಲೆ ಆ ಸಂಬಂಧದ ಚಟುವಟಿಕೆ ಪ್ರಾರಂಭವಾಗುತ್ತದೆ. ಆ ಪ್ರಕ್ರಿಯೆಯ ಪರಿಣಾಮವಾಗಿ ದೇವೋತ್ತಮ ಪರಮಪುರುಷನನ್ನು ಮತ್ತೆ ಸೇರುವ ಜೀವನದ ಪರಮೋದ್ದೇಶ ಸರಳವಾಗಿ ಈಡೇರುತ್ತದೆ. ದುರದೃಷ್ಟವಶಾತ್ ಅನಧಿಕೃತ ವೈದಿಕ ವಿದ್ವಾಂಸರು ಶುದ್ಧೀಕರಣ ಆಚರಣಾ ವಿಧಿಗಳಿಗೆ ಕಟ್ಟು ಬೀಳುತ್ತಾರೆ. ಇದರಿಂದಾಗಿ ಅವರು ಸಹಜವಾದ ಉದ್ಧಾರ ಮಾರ್ಗಕ್ಕೆ ತಡೆ ಉಂಟಾಗುತ್ತದೆ. ದಾರಿ ತಪ್ಪಿದ ನಾಸ್ತಿಕ ಪ್ರವೃತ್ತಿಯ ವ್ಯಕ್ತಿಗಳಿಗೆ ಭಗವಾನ್ ಬುದ್ಧನು ಈಶ್ವರತ್ವದ ಮೂರ್ತ ರೂಪ. ಆದುದರಿಂದ ಬುದ್ಧನು ಪ್ರಾಣಿ ಹತ್ಯೆಯ ಅಭ್ಯಾಸವನ್ನು ಮೊದಲು ಪ್ರತಿಬಂಧಿಸಬೇಕೆಂದು ಅಪೇಕ್ಷಿಸಿದನು. ಭಗವದ್ಧಾಮಕ್ಕೆ ಮರಳುವ ಮಾರ್ಗದಲ್ಲಿ ಪ್ರಾಣಿ ಹಂತಕರು ಅಪಾಯಕಾರಿ ಅಡಚಣೆಗಳಾಗಿದ್ದಾರೆ. ಪ್ರಾಣಿ ಹಂತಕರಲ್ಲಿ 2 ಬಗೆಯವರಿದ್ದಾರೆ. ಆತ್ಮವನ್ನು ಕೆಲವು ಬಾರಿ ಪ್ರಾಣಿ ಅಥವಾ ಜೀವಿ ಎಂದು ಕರೆಯಲಾಗುತ್ತದೆ. ಆದುದರಿಂದ ಪ್ರಾಣಿಗಳನ್ನ ಕೊಲ್ಲುವವರು ಮತ್ತು ಆತ್ಮದ ಅಸ್ತಿತ್ವವನ್ನ ಕಳೆದುಕೊಂಡವರು ಇಬ್ಬರೂ
ಪಶುಘಾತಕರೇ. ದೇವೋತ್ತಮ ಪರಮಪುರುಷನ ಆಧ್ಯಾತ್ಮಿಕ ಸಂದೇಶವು ಕೇವಲ ಪಶುಘಾತಕರಿಗೆ ಮಾತ್ರ ರುಚಿಸಲಾರದು ಎಂಬುದಾಗಿ ಪರೀಕ್ಷಿತ್ ಮಹಾರಾಜನು ಹೇಳಿದ್ದಾನೆ. ಆದುದರಿಂದ ಜನಗಳನ್ನ ದೇವೋತ್ತಮ ಪರಮಪುರುಷನ ಮಾರ್ಗದಲ್ಲಿ ಕೊಂಡೊಯ್ಯಬೇಕೆಂದರೆ ಅವರಿಗೆ ಮೊಟ್ಟ ಮೊದಲು ಪ್ರಾಣಿ ಹತ್ಯೆಯ ಅಭ್ಯಾಸವನ್ನ ಕೈಬಿಡುವಂತೆ ಬೋಧಿಸಬೇಕು. ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೂ ಪ್ರಾಣಿ ಹತ್ಯೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲವೆಂದು ಹೇಳುವುದು ಪರಮ ಮೂರ್ಖತನ. ಪ್ರಾಣಿ ಹತ್ಯೆ ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಇವು ಪರಸ್ಪರ ಸಂಬಂಧವಿಲ್ಲದವು ಎಂಬ ಅಪಾಯಕಾರಿ ಸಿದ್ಧಾಂತವೇ ಕಾರಣವಾಗಿ ಅನೇಕ ಹುಸಿ ಸನ್ಯಾಸಿಗಳು ಕಲಿಯುಗದ ಪ್ರಭಾವದಿಂದ ಉದ್ಭವಿಸಿ ವೇದಗಳ ಮುಸುಕಿನಲ್ಲಿ ಪ್ರಾಣಿ ಹತ್ಯೆಯನ್ನು ಬೋಧಿಸುತ್ತಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಮತ್ತು ಮೌಲಾನಾ ಚಾಂದ್ ಕಾಜಿ ಸಾಹೇಬ್ ಇವರ ನಡುವೆ ನಡೆದ ಸಂವಾದದಲ್ಲಿ ಈ ವಿಷಯ ಈಗಾಗಲೇ ಚರ್ಚಿತವಾಗಿದೆ. ವೇದಗಳಲ್ಲಿ ಹೇಳಲಾಗಿರುವ ಪಶು ಬಲಿಯು ಕಸಾಯಿ ಖಾನೆಯ ನಿರಂಕುಶ ಪ್ರಾಣಿ ಹತ್ಯೆಯಿಂದ ಭಿನ್ನವಾದುದು. ವೈದಿಕ ವಿದ್ವಾಂಸರೆಂದು ಕರೆಸಿಕೊಂಡವರು ಅಥವಾ ಅಸುರರು ವೇದಗಳಲ್ಲಿ ಪ್ರಾಣಿ ಹತ್ಯೆಯ ದೃಷ್ಟಾಂತಗಳನ್ನು ಎತ್ತಿಡಿದರು. ಆದ ಕಾರಣವೇ ಭಗವಾನ್ ಬುದ್ಧನು ಮೇಲ್ನೋಟಕ್ಕೆ ವೇದಗಳ ಸಾರ್ವಭೌಮತ್ವವನ್ನು ತಿರಸ್ಕರಿಸಿದನು. ಜನಗಳನ್ನ ಪ್ರಾಣಿ ಹತ್ಯೆಯ ಅಭ್ಯಾಸದಿಂದ ಪಾರು ಮಾಡಲು ಮತ್ತು ಬಡಪಾಯಿ ಪ್ರಾಣಿಗಳ ಹತ್ಯೆಯಾಗದಂತೆ ಕಾಪಾಡಲು ಭಗವಾನ್ ಬುದ್ಧನು ವೇದಗಳನ್ನು ತಿರಸ್ಕರಿಸಿದನು. ಜಾಗತಿಕ ಭ್ರಾತೃತ್ವ, ಶಾಂತಿ, ನ್ಯಾಯ ಮತ್ತು ಸಮಾನತೆಯ ಮಾತನಾಡುತ್ತಲೇ ಜನರು ತಮ್ಮ ಸೋದರ ಜೀವಿಗಳಾದ ಪ್ರಾಣಿಗಳ ಹತ್ಯೆಯಲ್ಲಿ ತೊಡಗುತ್ತಾರೆ. ಪ್ರಾಣಿಗಳ ಹತ್ಯೆ ನಡೆಯುತ್ತಿರುವಾಗ ನ್ಯಾಯ ಎಂಬುದು ಸಾಧ್ಯವಿಲ್ಲ. ಆದುದರಿಂದಲೇ ಭಗವಾನ್ ಬುದ್ಧನು ಪ್ರಾಣಿ ಹತ್ಯೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಅಪೇಕ್ಷೆ ಪಟ್ಟನು. ಹೀಗೆ ಮಾಡಿದ್ದರಿಂದ ಆತನ ಅಹಿಂಸಾ ತತ್ವವು ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಹೊರದೇಶದಲ್ಲೂ ಪ್ರಚಾರ ಪಡೆಯಿತು. ವಾಸ್ತವವಾಗಿ ಭಗವಾನ್ ಬುದ್ಧನ ತತ್ವವನ್ನು ನಾಸ್ತಿಕ ತತ್ವವೆಂದು ಗುರುತಿಸಲ್ಪಟ್ಟಿದೆ. ದೇವೋತ್ತಮ ಪರಮ ಪುರುಷನನ್ನು ಅದು ನಂಬುವುದಿಲ್ಲ. ಬೌದ್ಧ ಧರ್ಮವು ವೇದಗಳ ಸಾರ್ವಭೌಮತ್ವವನ್ನು ನಿರಾಕರಿಸಿರುವುದೇ ಅದಕ್ಕೆ ಕಾರಣ. ಆದರೆ ಇದು ಭಗವಂತನು ವಾಸ್ತವವನ್ನ ಮುಚ್ಚಿಡುವ ಉಪಾಯ ಕ್ರಿಯೆ ಮಾತ್ರ. ಭಗವಾನ್ ಬುದ್ಧನು ದೇವೋತ್ತಮ ಪರಮಪುರುಷನ ಅವತಾರವಾಗಿದ್ದಾನೆ. ಹಾಗಿರುವಾಗ ವೇದಜ್ಞಾನದ ಮೂಲ ಪ್ರತಿಪಾದಕನೇ ಆತ. ಅವನು ವೈದಿಕ ತತ್ವವನ್ನು ನಿರಾಕರಿಸುವುದು ಸಾಧ್ಯವೇ ಇಲ್ಲ. ಆದರೆ ಅವನು ವೇದಗಳನ್ನ ಮೇಲುಮೇಲೆ ನಿರಾಕರಿಸಲು ಕಾರಣ ಸುರದ್ವಿಷರು ಅಥವಾ ಅಸುರರು ದೈವ ಭಕ್ತರ ಯಾವತ್ತಿನ ವೈರಿಗಳಾಗಿದ್ದು ವೇದ ಗ್ರಂಥಗಳ ಆಧಾರದಿಂದಲೇ ಗೋಹತ್ಯೆ ಅಥವಾ ಪ್ರಾಣಿ ಹತ್ಯೆಯನ್ನ ಸಮರ್ಥಿಸುತ್ತಿದ್ದುದು. ಈಗ ಇದೇ ಕೆಲಸವನ್ನ ಆಧುನಿಕೀಕರಣಗೊಂಡ ಸನ್ಯಾಸಿಗಳು ಮಾಡುತ್ತಿದ್ದಾರೆ. ಅದಕ್ಕಾಗಿಯೇ ಭಗವಾನ್ ಬುದ್ಧನು ವೇದಗಳ ಸಾರ್ವಭೌಮತ್ವವನ್ನು ಸಾರಾಸಗಟಾಗಿ ತಿರಸ್ಕರಿಸಬೇಕಾಗಿ ಬಂತು. ಇದೊಂದು ಕೇವಲ ತಾಂತ್ರಿಕ ಉಪಾಯ. ಹಾಗಲ್ಲವಾಗಿದ್ದರೆ ಬುದ್ಧನನ್ನು ಭಗವಂತನ ಅವತಾರವೆಂದು ಒಪ್ಪಿಕೊಳ್ಳಲಾಗುತ್ತಿರಲಿಲ್ಲ. ವೈಷ್ಣವ ಆಚಾರ್ಯನಾದ ಜಯದೇವನಂತಹ ಕವಿಗಳ ಆಧ್ಯಾತ್ಮಿಕ ಗೀತೆಗಳಲ್ಲಿ ಬುದ್ಧನನ್ನು ಆರಾಧಿಸುತ್ತಿರಲಿಲ್ಲ. ತತ್ಕಾಲಕ್ಕೆ ಹೊಂದಿಕೆಯಾಗುವಂತೆ ಬೋಧಿಸಿದನು. ಶಂಕರಾಚಾರ್ಯರು ಮಾಡಿದ್ದು ಹಾಗೆಯೇ. ವೇದಗಳ ಸಾರ್ವಭೌಮತ್ವವನ್ನು ಸ್ಥಾಪಿಸುವುದೇ ಬುದ್ಧನ ಉದ್ದೇಶವಾಗಿತ್ತು. ಆದುದರಿಂದಲೇ ಭಗವಾನ್ ಬುದ್ಧ ಮತ್ತು ಆಚಾರ್ಯ ಶಂಕರರು ದೇವಾಸ್ತಿಕ್ಯದ ಮಾರ್ಗವನ್ನ ತೆರೆದರು. ವೈಷ್ಣವ ಆಚಾರ್ಯರು, ಅದರಲ್ಲೂ ಮುಖ್ಯವಾಗಿ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಗವದ್ಧಾಮಕ್ಕೆ ಹಿಂದಿರುಗುವ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಜನತೆಯನ್ನ ಮುನ್ನಡೆಸಿದರು. ಭಗವಾನ್ ಬುದ್ಧನ ಅಹಿಂಸಾ ತತ್ವದಲ್ಲಿ ಈಗ ಜನರು ಆಸಕ್ತಿ ವಹಿಸುತ್ತಿರುವುದು ನಮಗೆ ಸಂತೋಷವನ್ನುಂಟು ಮಾಡಿದೆ. ಆದರೆ ಈ ಜನರು ಅಹಿಂಸಾ ತತ್ವವನ್ನು ನಿಜಕ್ಕೂ ಗಂಭೀರವಾಗಿ ತೆಗೆದುಕೊಂಡು ಕಸಾಯಿ ಖಾನೆಗಳನ್ನ ಸಂಪೂರ್ಣವಾಗಿ ಮುಚ್ಚಿಸಬಲ್ಲರೆ? ಹಾಗೆ ಮಾಡದಿದ್ದರೆ ಅವರ ಅಹಿಂಸಾ ತತ್ವಕ್ಕೆ ಯಾವ ಅರ್ಥವೂ ಇಲ್ಲ. ಕಲಿಯುಗದ
5,000 ವರ್ಷಗಳ ಹಿಂದಿನ ಆರಂಭಕ್ಕೆ ಸ್ವಲ್ಪ ಮುಂಚಿನ ಕಾಲದಲ್ಲಿ ಶ್ರೀಮದ್ ಭಾಗವತದ ರಚನೆಯಾಗಿದೆ. ಭಗವಾನ್ ಬುದ್ಧನು ಅವತರಿಸಿದ್ದು ಸುಮಾರು 2,600 ವರ್ಷಗಳ ಹಿಂದೆ. ಆದರೆ ಶ್ರೀಮದ್ ಭಾಗವತದಲ್ಲಿ ಭಗವಾನ್ ಬುದ್ಧನ ಬಗ್ಗೆ ಅವನು ಅವತರಿಸಿರುವ ಮೊದಲೇ ಉಲ್ಲೇಖಿಸಲಾಗಿದೆ. ಪಾರದರ್ಶಿಯಾದ ಈ ಗ್ರಂಥದ ಅಧಿಕೃತತೆ ಅಂತಹ ಮಟ್ಟದ್ದು. ಶ್ರೀಮದ್ ಭಾಗವತದಲ್ಲಿ ಇಂತಹ ಅನೇಕ ಭವಿಷ್ಯವಾಣಿಗಳಿವೆ ಮತ್ತು ಕಾಲಕಾಲಕ್ಕೆ ಅವು ಸತ್ಯವಾಗಿ ಪರಿಣಮಿಸಿವೆ. ದೋಷಮುಕ್ತವಾದ, ಭ್ರಮಾತೀತವಾದ, ಮೋಸಗಾರಿಕೆ, ಅಪರಿಪೂರ್ಣತೆಗಳಿಂದ ಮುಕ್ತವಾದ ಶ್ರೀಮದ್ ಭಾಗವತದ ಪ್ರಶ್ನಾತೀತ ಪ್ರಾಮಾಣ್ಯವನ್ನ ಈ ಅಂಶಗಳು ಸೂಚಿಸುತ್ತವೆ. ತಪ್ಪು ಮಾಡುವುದು, ಭ್ರಮಾಧೀನವಾಗುವುದು, ಮೋಸ ಮಾಡುವುದು ಮತ್ತು ಅಪರಿಪೂರ್ಣ ಇಂದ್ರಿಯಗಳನ್ನು ಹೊಂದಿರುವುದು ಬದ್ಧಾತ್ಮರೆಲ್ಲರ 4 ದೋಷಗಳಾಗಿವೆ. ಆದುದರಿಂದಲೇ ಮುಂದೆಂದೋ ಸಂಭವಿಸಬಹುದಾದ ಸಂಗತಿಗಳನ್ನ ಶ್ರೀಮದ್ ಭಾಗವತದಲ್ಲಿ ಪೂರ್ವಭಾವಿಯಾಗಿಯೇ ಕಾಣಲಾಗಿದೆ ಮತ್ತು ಮುನ್ನುಡಿಯಲಾಗಿದೆ. ಶ್ಲೋಕ 25. ಅಥ ಅಸೌ ಯುಗ ಸಂಧ್ಯಾಯಾಂ ದಸ್ಯು ಪ್ರಾಯೇಷು ರಾಜಷು ಜನಿತಾ ವಿಷ್ಣು ಯಶಸೋ ನಾಮ್ನ ಕಲ್ಕಿರ್ಜಗ ಉತ್ಪತ್ತಿ ಕಲ್ಕಿ ಜಗತ್ಪತಿ. ಅತಃ ಅನಂತರದಲ್ಲಿ, ಅಸೌ ಭಗವಂತನೇ, ಯುಗ ಸಂಧ್ಯಾಯಾಮ್ ಯುಗಗಳ ಸಂಗಮದಲ್ಲಿ, ದಸ್ಯು ದರೋಡೆಕೋರರು, ಪ್ರಾಯೇಷು ಬಹುಶಃ ಎಲ್ಲ, ರಾಜಸು ಆಳುವವರು, ಜನಿತ ಅವತರಿಸುತ್ತಾನೆ, ವಿಷ್ಣು ವಿಷ್ಣುವೆಂಬ ಹೆಸರಿನಿಂದ, ಯಶಸಃ ಯಶನೆಂಬ ಉಪನಾಮ ಹೊಂದಿದ, ನಾಮ್ನ ಹೆಸರಿನಿಂದ, ಕಲ್ಕಿ ಭಗವಂತನ ಅವತಾರವು, ಜಗತ್ಪತಿ ಸೃಷ್ಟಿಯ ಒಡೆಯನು. ಅನುವಾದ. ಆನಂತರ 2 ಯುಗಗಳ ಸಂಧಿಕಾಲದಲ್ಲಿ ಸೃಷ್ಟಿಕರ್ತನಾದ ಭಗವಂತನು ವಿಷ್ಣು ಯಶನ ಮಗನಾಗಿ ಕಲ್ಕಿ ಎಂಬ ಹೆಸರಿನಲ್ಲಿ ಅವತರಿಸುತ್ತಾನೆ. ಈ ಕಾಲದಲ್ಲಿ ಭೂಮಿಯ ಆಳರಸರು ದರೋಡೆಗಾರರ ಮಟ್ಟಕ್ಕೆ ಇಳಿದಿರುತ್ತಾರೆ. ಭಾವಾರ್ಥ. ಇಲ್ಲಿ ಭಗವಂತನು ಕಲ್ಕಿಯಾಗಿ ಅವತರಿಸುವ ಬಗ್ಗೆ ಇನ್ನೊಂದು ಭವಿಷ್ಯತ್ವಾಣಿಯನ್ನು ನುಡಿಯಲಾಗಿದೆ. ಅವನು 2 ಯುಗಗಳ ಸಂಧಿಕಾಲದಲ್ಲಿ ಅವತರಿಸಬೇಕಾಗಿದೆ. ಕಲಿಯುಗದ ಕೊನೆ ಮತ್ತು ಸತ್ಯಯುಗದ ಆರಂಭ ಆ ಸಂಧಿಕಾಲವಾಗಿದೆ. ವರ್ಷದ ತಿಂಗಳುಗಳಂತೆ ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬ 4 ಯುಗಗಳ ಚಕ್ರವು ಪುನರಾವರ್ತಿತವಾಗುತ್ತದೆ. ಸದ್ಯದ ಕಲಿಯುಗವು 4,32,000 ವರ್ಷಗಳ ಕಾಲಾವಧಿ ಉಳ್ಳದ್ದು. ಈ ಕಾಲಾವಧಿಯಲ್ಲಿ ಕುರುಕ್ಷೇತ್ರ ಮಹಾಯುದ್ಧದ ಅನಂತರ ಮತ್ತು ಪರೀಕ್ಷಿತ ರಾಜನ ಆಳ್ವಿಕೆಯ ಅನಂತರ ನಾವು ಕೇವಲ 5,000 ವರ್ಷಗಳನ್ನು ಮಾತ್ರ ಕಳೆದಿದ್ದೇವೆ. ಆದುದರಿಂದ ಕಲಿಯುಗಕ್ಕೆ ಇನ್ನು 4,27,000 ವರ್ಷಗಳ ಕಾಲಾವಧಿ ಬಾಕಿ ಇದೆ. ಅಂದರೆ ಶ್ರೀಮದ್ ಭಾಗವತದಲ್ಲಿ ಮುನ್ನುಡಿದಿರುವಂತೆ ಇಷ್ಟು ವರ್ಷಗಳ ಅನಂತರ ಕಲ್ಕಿಯ ಅವತಾರವು ಸಂಭವಿಸುವುದು. ಕಲ್ಕಿಯ ತಂದೆಯ ಹೆಸರು ವಿಷ್ಣು ಯಶನೆಂದು, ಆತನು ಒಬ್ಬ ವಿದ್ಯಾವಂತ ಬ್ರಾಹ್ಮಣನಾಗಿರುವನೆಂದು ಹೇಳಿದೆಯಲ್ಲದೆ ಶಂಬಲ ಎಂಬ ಹಳ್ಳಿಯ ಹೆಸರನ್ನು ಕೂಡ ಪ್ರಸ್ತಾವಿಸಲಾಗಿದೆ. ನಾವು ಮೊದಲೇ ಹೇಳಿದಂತೆ ಕಾಲಾನುಕ್ರಮದಲ್ಲಿ ಈ ಎಲ್ಲ ಭವಿಷ್ಯತ್ವಾಣಿಗಳು ವಾಸ್ತವಗಳಾಗಿ ಪರಿಣಮಿಸುತ್ತವೆ. ಶ್ರೀಮದ್ ಭಾಗವತದ ಅಧಿಕೃತತೆ ಆ ರೀತಿಯದು. ಶ್ಲೋಕ 26. ಅವತಾರಾಯ ಸಂಖ್ಯೇಯ ಹರೇ ಸತ್ವನಿಧೇ ದ್ವಿಜ ಯಥಾವಿಧಾಸೀನ ಕುಲ್ಯ ಸರಸಹಸ್ಯು ಸಹಸ್ರಶಂ. ಅವತಾರಗಳು ಈ ಖಂಡಿತವಾಗಿಯೂ ಅಸಂಖ್ಯೇಯ ಎಣಿಸಲಾರದಷ್ಟು, ಹರಿಯು, ಸತ್ವನಿಧೆ ಸತ್ವಸಾಗರನಾದ, ದ್ವಿಜ ಬ್ರಾಹ್ಮಣರೇ, ಯಥಾ ಹೇಗೆಂದರೆ, ಅವಿದಾಸಿನಃ ಅಸಂಶಯವಾದ, ಅಕ್ಷಯವಾದ, ಕುಲ್ಯ ತೊರೆಗಳು, ಸರಸ ವಿಶಾಲ ಸರೋವರದ, ಸ್ಯು ಇವೆ, ಸಹಸ್ರಶ ಸಾವಿರಾರು. ಅನುವಾದ. ಏ ಬ್ರಾಹ್ಮಣರೇ, ಅಕ್ಷಯವಾದ ಜಲಮೂಲದಿಂದ ಹರಿಯುವ ಸಾವಿರಾರು ತೊರೆಗಳಂತೆ
ಭಗವಂತನ ಅವತಾರಗಳು ಕೂಡ ಅಸಂಖ್ಯವಾದುವು. ಭಾವಾರ್ಥ: ಇಲ್ಲಿ ಕೊಟ್ಟಿರುವ ದೇವೋತ್ತಮ ಪುರುಷನ ಅವತಾರಗಳ ಪಟ್ಟಿ ಅಪೂರ್ಣವಾದುದು. ಇದು ಕೇವಲ ಅವತಾರಗಳ ಆಂಶಿಕ ನೋಟ ಮಾತ್ರ. ಶ್ರೀ ಹಯಗ್ರೀವ, ಹರಿ, ಹಂಸ, ಪ್ರಶ್ನಿಗರ್ಭ, ವಿಭು, ಸತ್ಯಸೇನ, ವೈಕುಂಠ, ಸಾರ್ವಭೌಮ, ವಿಶ್ವಕ್ಸೇನ, ಧರ್ಮಸೇತು, ಸುಧಾಮ, ಯೋಗೇಶ್ವರ, ಬೃಹದ್ಭಾನು ಮೊದಲಾದ ಪೂರ್ವಕಾಲದ ಅವತಾರಗಳು ಅನೇಕ. ಶ್ರೀ ಪ್ರಹ್ಲಾದ್ ಮಹಾರಾಜರು ತಮ್ಮ ಪ್ರಾರ್ಥನೆಯಲ್ಲಿ ಹೀಗೆ ಹೇಳುತ್ತಾರೆ: ನನ್ನ ಪ್ರಭುವೆ, ಎಷ್ಟು ಜೀವರಾಶಿಗಳಿವೆಯೋ ಅಷ್ಟು ಬಗೆಯ ಅವತಾರಗಳನ್ನು ನೀನು ಎತ್ತುತ್ತೀಯೇ. ಉದಾಹರಣೆಗೆ, ಜಲಚರಗಳಾಗಿ, ಸಸ್ಯಗಳಾಗಿ, ಸರೀಸೃಪಗಳಾಗಿ, ಹಕ್ಕಿಗಳಾಗಿ, ಪ್ರಾಣಿಗಳಾಗಿ, ನರರಾಗಿ, ಸುರರಾಗಿ ನೀನು ಅವತರಿಸುತ್ತೀಯೇ. ಶಿಷ್ಟ ರಕ್ಷಣೆ ಮತ್ತು ದುಷ್ಟ ಶಿಕ್ಷಣವೇ ಈ ಅವತಾರಗಳ ಉದ್ದೇಶ. ಬೇರೆ ಬೇರೆ ಯುಗಗಳ ಅಗತ್ಯಕ್ಕೆ ಅನುಗುಣವಾಗಿ ನೀನು ಬೇರೆ ಬೇರೆ ಅವತಾರಗಳನ್ನು ಎತ್ತುತ್ತೀಯೇ. ಕಲಿಯುಗದಲ್ಲಿ ನೀನು ಒಬ್ಬ ಭಗವದ್ ಭಕ್ತನಾಗಿ ಅವತರಿಸುತ್ತೀಯೇ. ಕಲಿಯುಗದ ಭಗವಂತನ ಈ ಅವತಾರವೇ ಭಗವಾನ್ ಚೈತನ್ಯ ಮಹಾಪ್ರಭುವಿನ ಅವತಾರ. ಭಾಗವತದಲ್ಲಿ ಮತ್ತು ಇತರ ಶಾಸ್ತ್ರ ಗ್ರಂಥಗಳಲ್ಲಿ ಬೇರೆ ಬೇರೆ ಕಡೆ ಶ್ರೀ ಚೈತನ್ಯ ಮಹಾಪ್ರಭು ಭಗವಂತನ ಅವತಾರವೆಂದು ಸ್ಪಷ್ಟವಾಗಿಯೇ ಉಲ್ಲೇಖಿಸಲಾಗಿದೆ. ರಾಮ, ನೃಸಿಂಹ, ವರಾಹ, ಮತ್ಸ್ಯ, ಕೂರ್ಮ ಮೊದಲಾದ ಅನೇಕ ಅವತಾರಗಳು ಇರುವವಾದರೂ ಭಗವಂತನು ಕೆಲವೊಮ್ಮೆ ತಾನೇ ಸಾಕ್ಷಾತ್ತಾಗಿ ಭೂಮಿಯಲ್ಲಿ ಅವತರಿಸುತ್ತಾನೆ ಎಂಬುದಾಗಿ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಪರೋಕ್ಷವಾಗಿ ಹೇಳಲಾಗಿದೆ. ಭಗವಾನ್ ಕೃಷ್ಣ ಮತ್ತು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭು ಈ ದೃಷ್ಟಿಯಿಂದ ಅವತಾರಗಳಲ್ಲ. ಬೇರೆ ಎಲ್ಲ ಅವತಾರಗಳ ಮೂಲ ಆಕಾರವೆಂದೇ ಹೇಳಬೇಕು. ಮುಂದಿನ ಶ್ಲೋಕದಲ್ಲಿ ಈ ಅಂಶ ಸ್ಪಷ್ಟವಾಗಿ ವಿವರಿಸಲಾಗುವುದು. ಒಟ್ಟಾರೆ ಭಗವಂತನು ಯಾವಾಗಲೂ ಪ್ರಸ್ತಾವಿಸಲಾಗದಂತಹ ಅಸಂಖ್ಯಾತ ಅವತಾರಗಳಿಗೆಲ್ಲ ಅನಂತವಾದ ಮೂಲ ಆಕಾರ ಎನ್ನಬಹುದು. ಆದರೆ ಅಂತಹ ಅವತಾರಗಳನ್ನು ಅಸಾಮಾನ್ಯವಾದ ನಿರ್ದಿಷ್ಟ ನಿಯೋಗಗಳಿಂದ ಗುರುತಿಸಲಾಗುವುದು. ಆ ಅಸಾಮಾನ್ಯ ಕಾರ್ಯಗಳಾದರೂ ಸಾಮಾನ್ಯ ಜೀವಿಗಳು ನಿರ್ವಹಿಸಲು ಅಸಾಧ್ಯವಾದಂಥವು. ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಶಕ್ತ್ಯಾವಾಹನೆ ಪಡೆದ ಭಗವಂತನ ಅವತಾರಗಳನ್ನು ಗುರುತಿಸಲು ಈ ಅಸಾಮಾನ್ಯ ಕಾರ್ಯಗಳೇ ಓರೆಗಲ್ಲುಗಳು ಎನ್ನಬಹುದು. ಮೇಲೆ ನಮೂದಿತವಾಗಿರುವ ಭಗವಂತನ ಕೆಲವು ಅವತಾರಗಳಂತೂ ಬಹುಮಟ್ಟಿಗೆ ಆತನ ಸ್ವಾಂಶ ವಿಸ್ತರಣೆಗಳು. ಉದಾಹರಣೆಗೆ, ಕುಮಾರರು ಆಧ್ಯಾತ್ಮಿಕ ಜ್ಞಾನದಿಂದ ಶಕ್ತ್ಯಾವೇಶಿತರಾಗಿದ್ದಾರೆ. ನಾರದರು ಭಕ್ತಿ ಸೇವೆಯಿಂದ ಶಕ್ತ್ಯಾವೇಶಿತರಾಗಿದ್ದಾರೆ. ಮಹಾರಾಜ ಪೃಥು ಆಡಳಿತ ಕಾರ್ಯ ಸಂಧಾನಕ್ಕಾಗಿ ಶಕ್ತ್ಯಾವೇಶಿತನಾಗಿದ್ದಾನೆ. ಮತ್ಸ್ಯಾವತಾರವು ನೇರವಾಗಿ ಭಗವಂತನ ಸ್ವಾಂಶ ರೂಪವಾಗಿದೆ. ಆದುದರಿಂದ ಭಗವಂತನ ಅಸಂಖ್ಯಾತ ಅವತಾರಗಳು ವಿಶ್ವದಾದ್ಯಂತ ನಿರಂತರವಾಗಿ ಯಾವುದೇ ತಡೆಯಿಲ್ಲದೆ ಜಲಪಾತದಿಂದ ನೀರು ಒಂದೇ ಸಮನೆ ಸುರಿಯುವಂತೆ ಸಂಭವಿಸುತ್ತಲೇ ಇರುತ್ತವೆ. ಶ್ಲೋಕ 27. ಋಷಯೋ ಮನವೋ ದೇವ ಮನುಪುತ್ರ ಮಹೌಜಸ ಕಲಾ ಸರ್ವೇ ಹರೇರೇವ ಸಪ್ರಜಾಪತಯ ಸ್ಮೃತಃ. ಋಷಯಃ ಮುನಿಗಳೆಲ್ಲರೂ, ಮನುಗಳೆಲ್ಲರೂ, ದೇವತೆಗಳೆಲ್ಲರೂ, ಮನು ಪುತ್ರ ಮನುಗಳ ವಂಶಜರೆಲ್ಲರೂ, ಮಹಾ ಓಜಸ ಬಹಳ ಶಕ್ತಿ ಸಂಪನ್ನರು, ಕಲಾ ಸ್ವಾಂಶದ ಅಂಶವು, ಸರ್ವೇ ಎಲ್ಲವೂ ಒಟ್ಟಾಗಿ, ಹರೇ ಭಗವಂತನ, ಏವ ಖಂಡಿತವಾಗಿ, ಸಪ್ರಜಾಪತಯ ಪ್ರಜಾಪತಿಗಳೊಡನೆ, ಸ್ಮೃತ ತಿಳಿಯಲಾಗಿದೆ. ಅನುವಾದ: ಎಲ್ಲ ಋಷಿಗಳು, ಮನುಗಳು, ದೇವತೆಗಳು ಮತ್ತು ಮನುವಿನ ಸಂತತಿಯವರು ವಿಶೇಷ ಸಾಮರ್ಥ್ಯವನ್ನ ಹೊಂದಿದವರಾಗಿದ್ದು ಭಗವಂತನ ಸ್ವಾಂಶ ರೂಪಗಳೋ ಅಥವಾ ಸ್ವಾಂಶ ರೂಪದ ಭಾಗಗಳೋ ಆಗಿರುತ್ತಾರೆ. ಪ್ರಜಾಪತಿಗಳನ್ನು ಈ ಪಟ್ಟಿಯಲ್ಲಿ ಸೇರಿಸಬಹುದು. ಭಾವಾರ್ಥ: ತುಲನಾತ್ಮಕವಾಗಿ ಕಡಿಮೆ ಶಕ್ತಿಯನ್ನು ಹೊಂದಿರುವವರನ್ನ ವಿಭೂತಿ ಅವತಾರಗಳೆಂದು, ಹೆಚ್ಚು ಶಕ್ತಿಯನ್ನ ಹೊಂದಿದವರನ್ನ ಆವೇಶ ಅವತಾರಗಳೆಂದು ಕರೆಯಲಾಗುವುದು. ಶ್ಲೋಕ 28. ಏತೇಷಾಂ ಶಕಲ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ
ಇಂದ್ರಾರಿವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೆ. ಏತೆ ಇವೆಲ್ಲವೂ ಛ ಮತ್ತು ಅಂಶ ಸ್ವಾಂಶಗಳು, ಕಲಾ ಸ್ವಾಂಶಗಳ ಭಾಗಗಳು, ಪುಂಸ ಪರಾತ್ಪರನ, ಕೃಷ್ಣ ಶ್ರೀಕೃಷ್ಣನು, ತು ಆದರೆ ಭಗವಾನ್ ದೇವೋತ್ತಮ ಪುರುಷನು, ಸ್ವಯಂ ಸ್ವತಃ, ಇಂದ್ರ ಹರಿ ಇಂದ್ರನ ಶತ್ರುಗಳಿಂದ, ವ್ಯಾಕುಲಂ ಕ್ಲೇಶಕ್ಕೊಳಗಾದ, ಲೋಕಂ ಎಲ್ಲ ಲೋಕಗಳನ್ನು, ಮೃಡಯಂತಿ ರಕ್ಷಿಸುವನು, ಯುಗೆ ಯುಗೆ ವಿಭಿನ್ನ ಯುಗಗಳಲ್ಲಿ. ಅನುವಾದ: ಮೇಲೆ ಉಲ್ಲೇಖಿಸಲಾಗಿರುವ ಎಲ್ಲ ಅವತಾರಗಳು ಭಗವಂತನ ಸ್ವಾಂಶ ಭಾಗಗಳು ಅಥವಾ ಸ್ವಾಂಶ ಭಾಗಗಳ ಭಾಗಗಳೂ ಆಗಿರುತ್ತಾರೆ. ಆದರೆ ಭಗವಾನ್ ಕೃಷ್ಣನು ಮಾತ್ರ ಮೂಲ ದೇವೋತ್ತಮ ಪರಮಪುರುಷನಾಗಿದ್ದಾನೆ. ಯಾವಾಗ ಯಾವಾಗ ಭೂಮಿಯಲ್ಲಿ ನಿರೀಶ್ವರವಾದಿಗಳಿಂದ ಗೊಂದಲ ಉಂಟಾಗುವುದೋ ಆಗೆಲ್ಲ ಭಗವಂತನು ಭಕ್ತರನ್ನು ಕಾಪಾಡುವುದಕ್ಕೋಸ್ಕರ ಅವತಾರವೆತ್ತುತ್ತಾನೆ. ಭಾವಾರ್ಥ: ಮೇಲಿನ ಶ್ಲೋಕದಲ್ಲಿ ದೇವೋತ್ತಮ ಪರಮಪುರುಷನಾದ ಭಗವಾನ್ ಕೃಷ್ಣನು ಬೇರೆ ಅವತಾರಗಳಿಂದ ಭಿನ್ನ ಎಂಬುದನ್ನು ಗುರುತಿಸಲಾಗಿದೆ. ನಿರ್ನಿಮಿತ್ತ ದಯೆಯಿಂದ ಭಗವಂತನು ತನ್ನ ಆಧ್ಯಾತ್ಮಿಕ ನೆಲೆಯಿಂದ ಕೆಳಗಿಳಿಯುತ್ತಾನೆ ಎಂಬ ಕಾರಣದಿಂದ ಮಾತ್ರ ಆತನ ಹೆಸರನ್ನು ಉಳಿದ ಅವತಾರಗಳೊಂದಿಗೆ ಹೇಳಲಾಗುತ್ತದೆ. ಅವತಾರ ಎಂದರೆ ಕೆಳಗಿಳಿಯುವುದು ಎಂದರ್ಥ. ತನ್ನ ಎಲ್ಲ ಅವತಾರಗಳಲ್ಲೂ ಸ್ವಯಂ ಭಗವಂತನೂ ಕೂಡ ಬೇರೆ ಬೇರೆ ಲೋಕಗಳಲ್ಲಿ ಭೌತ ಜಗತ್ತಿನ ಬೇರೆ ಬೇರೆ ಜೀವರಾಶಿಗಳ ಮಧ್ಯೆ ಕೆಲವು ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಲು ಕೆಳಗಿಳಿಯುತ್ತಾನೆ. ಕೆಲವೊಮ್ಮೆ ತಾನೇ ಬರುತ್ತಾನೆ, ಕೆಲವು ಬಾರಿ ಆತನ ಬೇರೆ ಬೇರೆ ಸ್ವಾಂಶ ಭಾಗಗಳು ಅಥವಾ ಸ್ವಾಂಶ ಭಾಗದ ಭಾಗಗಳು ಅಥವಾ ಆತನಿಂದ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಶಕ್ತ್ಯಾವೇಶಗೊಂಡ ಆತನ ವಿಭಿನ್ನ ಅಂಶಗಳು ಭೌತಿಕ ಜಗತ್ತಿನಲ್ಲಿ ನಿರ್ದಿಷ್ಟವಾದ ಕಾರ್ಯಗಳನ್ನು ನಿರ್ವಹಿಸಲು ಅವತರಿಸುತ್ತಾರೆ. ಸ್ವಾಂಶ ರೂಪ ಅಥವಾ ಸ್ವಾಂಶ ರೂಪದ ಭಾಗಗಳಲ್ಲಿ ಈ ಸಮೃದ್ಧಿಯು ಆಂಶಿಕವಾಗಿ ಪ್ರಕಟವಾಗುತ್ತದೆ. ಅದಕ್ಕೆ ಕಾರಣ ಕೆಲವು ನಿಶ್ಚಿತವಾದ ಕಾರ್ಯಗಳಿಗೆ ಭಗವಂತನ ವಿಭಿನ್ನ ಶಕ್ತಿಗಳ ಕೆಲವು ಪ್ರಕಟಣೆಗಳ ಅಗತ್ಯವಿರುತ್ತದೆ ಎಂಬುದು ಗಮನಿಸಬೇಕಾದ ಸಂಗತಿ. ಒಂದು ಕೋಣೆಯಲ್ಲಿ ಸಣ್ಣ ವಿದ್ಯುತ್ ದೀಪಗಳು ಬೆಳಗುತ್ತಿವೆ ಎಂದರೆ ವಿದ್ಯುತ್ ಕೇಂದ್ರಾಗಾರದ ಶಕ್ತಿಯೇ ಅಷ್ಟು ಸೀಮಿತವಾದದ್ದು ಎಂದು ಭಾವಿಸಬಾರದು. ಅದೇ ವಿದ್ಯುತ್ ಕೇಂದ್ರಾಗಾರವು ಭಾರೀ ಯಂತ್ರಗಾರಗಳಿಗೆ ಹೆಚ್ಚಿನ ಶಕ್ತಿಯನ್ನು ಒದಗಿಸಿ ಕಾರ್ಯನಿರ್ವಹಿಸುವಂತೆ ಮಾಡಬಹುದು. ಅದೇ ರೀತಿ ಕೆಲವು ಬಾರಿ ಭಗವಂತನ ಅವತಾರಗಳು ಸೀಮಿತ ಶಕ್ತಿಯನ್ನಷ್ಟೇ ಪ್ರದರ್ಶಿಸಿದರೆ ಅದಕ್ಕೆ ಕಾರಣ ಅನಿಶ್ಚಿತ ಕಾಲದಲ್ಲಿ ಅಷ್ಟು ಶಕ್ತಿಯ ಪ್ರದರ್ಶನ ಸಾಕು ಎಂಬುದು ಮಾತ್ರ. ಉದಾಹರಣೆಗೆ ಭಗವಾನ್ ಪರಶುರಾಮನು 21 ಬಾರಿ ಅವಿಧೇಯರಾದ ಕ್ಷತ್ರಿಯರನ್ನು ಕೊಲ್ಲುವುದರ ಮೂಲಕ ಮತ್ತು ಭಗವಾನ್ ನರಸಿಂಹನು ಮಹಾಶಕ್ತಿಶಾಲಿಯೂ ನಾಸ್ತಿಕನೂ ಆದ ಹಿರಣ್ಯಕಶಿಪುವನ್ನು ಕೊಲ್ಲುವುದರ ಮೂಲಕ ಅಸಾಮಾನ್ಯ ಸಮೃದ್ಧಿಯನ್ನು ಪ್ರದರ್ಶಿಸುತ್ತಾರೆ. ಹಿರಣ್ಯಕಶಿಪು ಎಷ್ಟು ಶಕ್ತಿಶಾಲಿಯಾಗಿದ್ದನೆಂದರೆ ಬೇರೆ ಲೋಕದ ದೇವತೆಗಳು ಆತನ ಹುಬ್ಬಿನ ಆಘಾತಕಾರಕ ಕೊಂಕಿನಿಂದ ನಡುಗಿ ಹೋಗಿದ್ದರು. ಭೌತಿಕ ಅಸ್ತಿತ್ವದ ಉನ್ನತ ಮಟ್ಟಗಳಲ್ಲಿ ಇದ್ದಂತಹ ದೇವತೆಗಳು ಅತ್ಯಂತ ಶ್ರೀಮಂತರಾದ ಮಾನವ ಜೀವಿಗಳನ್ನ ಆಯುಷ್ಯದ ಪ್ರಮಾಣದಲ್ಲಿ, ಸೌಂದರ್ಯದಲ್ಲಿ, ಸಂಪತ್ತಿನಲ್ಲಿ, ಪರಿಕರಗಳಲ್ಲಿ ಮತ್ತು ಉಳಿದ ಎಲ್ಲ ಅಂಶಗಳಲ್ಲಿ ಮೀರಿಸುವಂತಹವರು. ಆದರೂ ಹಿರಣ್ಯಕಶಿಪು ಎಂದರೆ ಅವರು ಭಯಪಡುತ್ತಿದ್ದರು. ಆದುದರಿಂದ ಭೌತಿಕ ಜಗತ್ತಿನಲ್ಲಿ ಹಿರಣ್ಯಕಶಿಪು ಎಂತಹ ಶಕ್ತಿಶಾಲಿಯಾಗಿದ್ದ ಎಂಬುದನ್ನ ನಾವು ಸುಲಭವಾಗಿ ಊಹಿಸಬಹುದು. ಆದರೆ ಅಂತಹ ಹಿರಣ್ಯಕಶಿಪುವನ್ನ ಕೂಡ ಭಗವಾನ್ ನರಸಿಂಹನು ತನ್ನ ಉಗುರುಗಳಿಂದ ಛಿದ್ರವಾಗಿ ಸೀಳಿ ಹಾಕಿದನು. ಇದರ ಅರ್ಥ ಭೌತಿಕವಾಗಿ ಶಕ್ತಿಶಾಲಿಯಾದ ಯಾರೂ ಭಗವಂತನ ನಖಶಕ್ತಿಯನ್ನ ಎದುರಿಸಲಾರರು ಎಂಬುದು. ಅದೇ ರೀತಿಯಲ್ಲಿ ಜಮದಗ್ನಿಯು ತಮ್ಮ ತಮ್ಮ ರಾಜ್ಯಗಳಲ್ಲಿ ಸ್ಥಾಪಿತರಾಗಿದ್ದ ಅವಿಧೇಯರಾದ ಪೃಥ್ವಿಪತಿಗಳನ್ನ ಕೊಲ್ಲುವುದಕ್ಕಾಗಿ ಭಗವತ್ ಶಕ್ತಿಯನ್ನು ಪ್ರದರ್ಶಿಸಿದನು. ಭಗವಂತನ ಶಕ್ತ್ಯಾವೇಶಿತ ಅವತಾರವಾದ ನಾರದ ಮತ್ತು ಸ್ವಾಂಶ ಅವತಾರವಾದ ವರಾಹ ಅದೇ ರೀತಿ ಪರೋಕ್ಷವಾಗಿ
ವರಾಹ, ಅದೇ ರೀತಿ ಪರೋಕ್ಷವಾಗಿ ಶಕ್ತಾವೇಶಿತನಾದ ಭಗವಾನ್ ಬುದ್ಧ ಜನಸಮುದಾಯದಲ್ಲಿ ದೈವ ಶ್ರದ್ಧೆಯನ್ನು ಹುಟ್ಟಿಸಿದರು. ರಾಮ ಮತ್ತು ಧನ್ವಂತರಿ ಭಗವಂತನ ಕೀರ್ತಿಯನ್ನು ಪ್ರದರ್ಶಿಸಿದರೆ, ಬಲರಾಮ, ಮೋಹಿನಿ ಮತ್ತು ವಾಮನ ಭಗವಂತನ ಸೌಂದರ್ಯವನ್ನ ಪ್ರದರ್ಶಿಸಿದರು. ದತ್ತಾತ್ರೇಯ, ಮತ್ಸ್ಯ, ಕುಮಾರ ಮತ್ತು ಕಪಿಲರು ಭಗವಂತನ ಆಧ್ಯಾತ್ಮಿಕ ಜ್ಞಾನವನ್ನ ಪ್ರದರ್ಶಿಸಿದರು. ನರ ಮತ್ತು ನಾರಾಯಣ ಋಷಿಗಳು ಭಗವಂತನ ವೈರಾಗ್ಯವನ್ನ ಪ್ರದರ್ಶಿಸಿದರು. ಹೀಗೆ ಭಗವಂತನ ಬೇರೆ ಬೇರೆ ಅವತಾರಗಳು ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಆತನ ಬೇರೆ ಬೇರೆ ಲಕ್ಷಣಗಳನ್ನು ಪ್ರದರ್ಶಿಸಿದವು. ಆದರೆ ಆದಿಪುರುಷನಾದ ಭಗವಾನ್ ಕೃಷ್ಣನು ಮಾತ್ರ ದೇವೋತ್ತಮ ಪರಮಪುರುಷನ ಎಲ್ಲ ಲಕ್ಷಣಗಳನ್ನ ಪ್ರದರ್ಶಿಸಿದನು. ಆದುದರಿಂದಲೇ ಆತನು ಬೇರೆಲ್ಲ ಅವತಾರಗಳ ಮೂಲ ಆಕರ ಎಂಬುದು ನಿಶ್ಚಿತವಾಗುವುದು. ಗೋಪಿಕಾ ಸ್ತ್ರೀಯರೊಂದಿಗೆ ಕೃಷ್ಣನು ನಡೆಸಿದ ಲೀಲೆಗಳು ಅವನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಯಾಗಿವೆ. ಇದೇ ಭಗವಾನ್ ಶ್ರೀಕೃಷ್ಣನು ಪ್ರದರ್ಶಿಸಿದ ಅತ್ಯಂತ ಅಸಾಮಾನ್ಯವಾದ ಲಕ್ಷಣ. ಗೋಪಿಯರೊಂದಿಗೆ ಶ್ರೀಕೃಷ್ಣನು ನಡೆಸಿದ ಲೀಲೆಗಳು ಕೇವಲ ದೈಹಿಕ ಪ್ರೇಮದ ಅಭಿವ್ಯಕ್ತಿ ಎಂಬಂತೆ ಮೇಲ್ನೋಟಕ್ಕೆ ಕಂಡರೂ ಆಧ್ಯಾತ್ಮಿಕದ ಅಸ್ತಿತ್ವದ, ಆನಂದದ ಮತ್ತು ಅರಿವಿನ ಅಭಿವ್ಯಕ್ತಿಯೇ ಆಗಿವೆ. ಗೋಪಿಯರೊಂದಿಗೆ ಕೃಷ್ಣನ ನಿರ್ದಿಷ್ಟ ಆಕರ್ಷಣೆಯ ಲೀಲೆಗಳನ್ನ ಯಾರೂ ಅಪಾರ್ಥ ಮಾಡಿಕೊಳ್ಳಬಾರದು. 10ನೆಯ ಸ್ಕಂದದಲ್ಲಿ ಶ್ರೀಕೃಷ್ಣನ ಆಧ್ಯಾತ್ಮಿಕ ಲೀಲೆಗಳನ್ನ ಭಾಗವತವು ವರ್ಣಿಸುತ್ತದೆ. ಭಗವಾನ್ ಶ್ರೀಕೃಷ್ಣನು ಗೋಪಿಯರೊಂದಿಗೆ ನಡೆಸುವ ಲೀಲೆಗಳ ಆಧ್ಯಾತ್ಮಿಕ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳುವ ಮಟ್ಟಕ್ಕೇರಿಸಲು ಉಳಿದ 9 ಸ್ಕಂದಗಳಲ್ಲಿ ಭಾಗವತವು ಓದುಗನನ್ನು ಸಿದ್ಧಪಡಿಸುತ್ತದೆ. ಶ್ರೀಲ ಜೀವ ಗೋಸ್ವಾಮಿಯವರ ಹೇಳಿಕೆಯ ಪ್ರಕಾರ ಭಗವಾನ್ ಕೃಷ್ಣನು ಬೇರೆಲ್ಲ ಅವತಾರಗಳ ಶ್ರೀಲ ಜೀವ ಗೋಸ್ವಾಮಿಯವರ ಹೇಳಿಕೆಯ ಪ್ರಕಾರ ಭಗವಾನ್ ಕೃಷ್ಣನು ಬೇರೆಲ್ಲ ಅವತಾರಗಳ ಮೂಲ ಆಕಾರ. ಅಧಿಕಾರವಾಣಿಯಿಂದ ನುಡಿಯುವ ಬೇರೆ ಮೂಲಗಳು ಇದನ್ನೇ ಹೇಳುತ್ತವೆ. ಭಗವಾನ್ ಕೃಷ್ಣನು ಬೇರೆ ಯಾವುದೇ ಮೂಲದ ಅವತಾರವಲ್ಲ. ಅವನ ಪುರುಷಾವತಾರದಲ್ಲಿ ಆತ್ಯಂತಿಕ ಸತ್ಯದ ಎಲ್ಲ ಲಕ್ಷಣಗಳು ಸಂಪೂರ್ಣವಾಗಿ ಕಾಣಿಸಿಕೊಳ್ಳುತ್ತವೆ. ಭಗವದ್ಗೀತೆಯಲ್ಲಿ ಭಗವಂತನು ಸ್ಪಷ್ಟವಾಗಿಯೇ ತನಗಿಂತ ಹಿರಿದಾದ ಅಥವಾ ಸಮಾನವಾದ ಸತ್ಯ ಇನ್ನೊಂದಿಲ್ಲ ಎಂಬುದಾಗಿ ಘೋಷಿಸುತ್ತಾನೆ. ಶ್ರೀಕೃಷ್ಣನು ತನ್ನ ಹೊರತು ಬೇರೊಂದು ಆಕಾರವನ್ನ ಹೊಂದಿಲ್ಲ ಎಂಬುದನ್ನು ಖಚಿತಪಡಿಸಲು ಸ್ವಯಂ ಎಂಬ ಪದವನ್ನು ಈ ಶ್ಲೋಕದಲ್ಲಿ ವಿಶೇಷವಾಗಿ ಬಳಸಲಾಗಿದೆ. ಬೇರೆ ಅವತಾರಗಳ ಬಗ್ಗೆ ಮಾತನಾಡುವಾಗ ಆಯಾ ಅವತಾರಗಳ ನಿರ್ದಿಷ್ಟ ಕಾರ್ಯಭಾರವನ್ನ ಗಮನಿಸಿ ಭಗವಾನ್ ಎಂಬ ಪದವನ್ನ ಬಳಸಲಾಗುವುದಾದರೂ ಎಲ್ಲೂ ಆ ಅವತಾರಗಳನ್ನ ಪರಮಪುರುಷ ಎಂದು ಕರೆಯಲಾಗುವುದಿಲ್ಲ. ಈ ಶ್ಲೋಕದಲ್ಲಿ ಬರುವ ಸ್ವಯಂ ಎಂಬ ಪದವು ಪಾರಮ್ಯವು, ಸಾರ ಸರ್ವಸ್ವ ಎಂಬುದನ್ನ ಸೂಚಿಸುತ್ತದೆ. ಸಾರ ಸರ್ವಸ್ವವಾದ ಕೃಷ್ಣ ಅದ್ವಿತೀಯನಾಗಿದ್ದಾನೆ. ಅವನು ತನ್ನನ್ನು ತಾನೇ ಬೇರೆ ಬೇರೆ ಭಾಗಗಳಾಗಿ, ಅಂಶಗಳಾಗಿ ಮತ್ತು ಕಣಗಳಾಗಿ ವಿಸ್ತರಿಸಿಕೊಂಡಿದ್ದಾನೆ. ಸ್ವಯಂ ರೂಪ, ಸ್ವಯಂ ಪ್ರಕಾಶ, ತದೇಕಾತ್ಮ, ಪ್ರಾಭವ, ವೈಭವ, ವಿಲಾಸ, ಅವತಾರ, ಆವೇಶ ಮತ್ತು ಜೀವ ಇವೇ ಆ ವಿಸ್ತರಣಗಳು. ಈ ಎಲ್ಲ ವಿಸ್ತರಣಗಳಿಗೂ ಆಯಾ ವ್ಯಕ್ತಿಗಳಿಗೆ ಹೊಂದುವಂತೆ ಅನಂತವಾದ ಶಕ್ತಿಗಳನ್ನು ನೀಡಲಾಗಿದೆ. ಆಧ್ಯಾತ್ಮ ವಿದ್ಯೆಯಲ್ಲಿ ಪರಿಣತರಾಗಿರುವವರು ಸಾರ ಸರ್ವಸ್ವನಾದ ಕೃಷ್ಣನು 64 ಪ್ರಮುಖ ಲಕ್ಷಣಗಳನ್ನು ಹೊಂದಿದ್ದಾನೆಂದು ಸೂಕ್ಷ್ಮವಾಗಿ ಪರಿಶೀಲಿಸಿ ನುಡಿದಿದ್ದಾರೆ. ಭಗವಂತನ ಎಲ್ಲ ವಿಸ್ತರಣಗಳು ಮತ್ತು ವಿಸ್ತರಣಾಂಶಗಳು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈ ಬಗೆಯ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಆದರೆ ಶ್ರೀಕೃಷ್ಣನು ಮಾತ್ರ 100ಕ್ಕೆ 100 ಲಕ್ಷಣಗಳನ್ನು ಹೊಂದಿರುತ್ತಾನೆ ಮತ್ತು ಶ್ರೀಕೃಷ್ಣನ ಸ್ವಾಂಶ ವಿಸ್ತರಣೆಗಳಾದ ಸ್ವಯಂ ಪ್ರಕಾಶ, ತದೇಕಾತ್ಮ ಮತ್ತು ಅವತಾರ ಎನಿಸಿಕೊಳ್ಳುವ ಎಲ್ಲ ವಿಷ್ಣು ತತ್ವಗಳು ಪ್ರತಿಶತ 93 ಆಧ್ಯಾತ್ಮಿಕ ಲಕ್ಷಣಗಳನ್ನು ಹೊಂದಿರುತ್ತವೆ. ಅವತಾರವೂ ಅಲ್ಲದ, ಆವೇಶವೂ ಅಲ್ಲದ, ಅವುಗಳ ಮಧ್ಯಸ್ಥಿತಿಯೂ ಅಲ್ಲದ ಶಿವನು ಹೆಚ್ಚು ಕಡಿಮೆ 84% ಲಕ್ಷಣಗಳನ್ನು ಹೊಂದಿರುತ್ತಾನೆ. ಆದರೆ ಜೀವನದ ಬೇರೆ ಬೇರೆ ಮಟ್ಟಗಳಲ್ಲಿರುವ ಜೀವಿಗಳು ಗರಿಷ್ಠ 78% ಈ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಭೌತಿಕ ಅಸ್ತಿತ್ವದ ಬದ್ಧ ಸ್ಥಿತಿಯಲ್ಲಿ ಜೀವಿಗಳು ಈ ಲಕ್ಷಣಗಳನ್ನು ಬಹಳ ಅಲ್ಪ ಪ್ರಮಾಣದಲ್ಲಿ ಜೀವಿಗಳ ಜೀವನ ಪುಣ್ಯ ಕರ್ಮಕ್ಕೆ ತಕ್ಕಂತೆ ಬದಲಾಗುವ ಪ್ರಮಾಣದಲ್ಲಿ ಹೊಂದಿರುತ್ತಾರೆ.
ಜೀವಿಗಳಲ್ಲಿ ಅತ್ಯಂತ ಪರಿಪೂರ್ಣನಾದವನು ಬ್ರಹ್ಮ. ಅವನು ಒಂದು ವಿಶ್ವದ ಪರಮಾಧಿಕಾರಿ. ಆತನು 100ಕ್ಕೆ 78ರಷ್ಟು ಲಕ್ಷಣಗಳನ್ನು ಪೂರ್ಣವಾಗಿ ಹೊಂದಿರುತ್ತಾನೆ. ಉಳಿದ ದೇವತೆಗಳು ಇದೇ ಲಕ್ಷಣಗಳನ್ನು ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಹೊಂದಿರುತ್ತಾರೆ. ಮನುಷ್ಯ ಜೀವಿಗಳಲ್ಲಂತೂ ಈ ಲಕ್ಷಣಗಳು ತೀರಾ ಅಲ್ಪ ಪ್ರಮಾಣದಲ್ಲಿವೆ. ಮನುಷ್ಯ ಜೀವಿಯೊಬ್ಬ ಪರಿಪೂರ್ಣತೆಯ ಮಾದರಿ ನೆಲೆಯನ್ನು ಹೊಂದುವುದೆಂದರೆ 100ಕ್ಕೆ 78ರಷ್ಟು ಲಕ್ಷಣಗಳನ್ನು ಪೂರ್ಣವಾಗಿ ಸಾಧಿಸುವುದು. ಜೀವಿಯು ಶಿವ, ವಿಷ್ಣು ಅಥವಾ ಭಗವಾನ್ ಕೃಷ್ಣರಷ್ಟು ಲಕ್ಷಣಗಳನ್ನು ಹೊಂದುವುದು ಅಸಾಧ್ಯ. ಒಬ್ಬ ಜೀವಿಯು 78% ಪ್ರಮಾಣದಷ್ಟು ಆಧ್ಯಾತ್ಮಿಕ ಲಕ್ಷಣಗಳನ್ನು ಪೂರ್ಣವಾಗಿ ಸಾಧಿಸುವ ಮೂಲಕ ದೈವತ್ವವನ್ನು ಪಡೆಯಬಹುದು. ಆದರೆ ಅವನು ಶಿವ, ವಿಷ್ಣು ಅಥವಾ ಕೃಷ್ಣರಂತೆ ದೇವರಾಗುವುದು ಎಂದಿಗೂ ಸಾಧ್ಯವಿಲ್ಲ. ಆದರೆ ಮುಂದೊಂದು ಕಾಲದಲ್ಲಿ ಜೀವಿಯು ಬ್ರಹ್ಮನಾಗಬಹುದು. ಭಗವದ್ಭಕ್ತರಾದ ಜೀವಿಗಳು ಆಧ್ಯಾತ್ಮಿಕ ಆಕಾಶದ ಲೋಕಗಳಲ್ಲಿ ಜೀವಿಸುತ್ತಿದ್ದಾರೆ. ಅವರೆಲ್ಲ ಭಗವಂತನ ಶಾಶ್ವತ ಸಹವಾಸಿಗಳು. ಹರಿಧಾಮ, ಮಹೇಶಧಾಮ ಮೊದಲಾದ ಬೇರೆ ಬೇರೆ ಆಧ್ಯಾತ್ಮಿಕ ಲೋಕಗಳಲ್ಲಿ ಅವರು ಭಗವಂತನ ಸಹವಾಸದಲ್ಲಿ ವಾಸಿಸುತ್ತಿದ್ದಾರೆ. ಈ ಎಲ್ಲ ಆಧ್ಯಾತ್ಮಿಕ ಲೋಕಗಳಲ್ಲಿ ಅತ್ಯುನ್ನತವಾದುದು ಕೃಷ್ಣ ಲೋಕ ಅಥವಾ ಗೋಲೋಕ ವೃಂದಾವನ. 78ರಷ್ಟು ಲಕ್ಷಣಗಳನ್ನು ಸಂಪೂರ್ಣವಾಗಿ ಸಾಧಿಸಿರುವ ಪರಿಪೂರ್ಣ ಜೀವಿಗಳು ಭೌತಿಕ ಶರೀರವನ್ನು ತ್ಯಜಿಸಿದ ನಂತರ ಕೃಷ್ಣಲೋಕವನ್ನು ಪ್ರವೇಶಿಸುವ ಅರ್ಹತೆ ಪಡೆಯುತ್ತಾರೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ. ಥ್ಯಾಂಕ್ ಯು ನಿಮ್ಗೆ. ಥ್ಯಾಂಕ್ಸ್ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಂಡ್ ಮಾಡ್ಲಾ ಮಾತಾಜಿ? ಮಾತಾಜಿ, ಧನ್ಯವಾದಗಳು. ಶೋಭಾ ಮಾತಾಜಿ ಎಂಡ್ ಮಾಡ್ಲಾ ಮಾತಾಜಿ? ಎಂಡ್ ಮಾಡಿ ಮಾತಾಜಿ. ಶೋಭಾ ಮಾತಾಜಿ. ಓಕೆ ಮಾತಾಜಿ. ಹರೇ ಹಾ ಮಾತಾಜಿ.